ಹರೆ ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಭಕ್ತಿಶಾಸ್ತ್ರೀಯ ತರಗತಿಗೆ ಎಲ್ಲರಿಗೂ ಸ್ವಾಗತ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಮ್ಮ ಎಲ್ಲ ಶಿಕ್ಷಾ ಗುರುಗಳಿಗೆ ವಂದಿಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಸೊ ಇವತ್ತು ನಾವು ಅಧ್ಯಾಯ 5 ನೋಡಲಿದ್ದೇವೆ. ಅಧ್ಯಾಯ 5ರಲ್ಲಿ ನಾವು ಮೊದಲನೆಯ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ತಿಳಿಯಲಿದ್ದೇವೆ. ಸೊ ನಾವು ಕಳೆದ ವಾರ 4ನೇ ಅಧ್ಯಾಯದಲ್ಲಿ ಜ್ಞಾನದ ಬಗ್ಗೆ ನೋಡಿದ್ವಿ. ಸೊ ಜ್ಞಾನದಲ್ಲಿ ಬೇರೆ ಬೇರೆ ಪರಂಪರೆಗಳು ಇವೆ ಮತ್ತು ಜ್ಞಾನವನ್ನು ಪಡೆದ ವ್ಯಕ್ತಿಯ ಲಕ್ಷಣಗಳೇನು, ಜ್ಞಾನವನ್ನು ಪಡೆಯುವಂತ ವಿಧಾನ ಯಾವುದು, ಇದನ್ನೆಲ್ಲ ನಾವು ತಿಳಿದುಕೊಂಡೆವು. ಇವತ್ತಿನ ಅಂತ ಹೇಳಿದ್ರೆ 5ನೇ ಅಧ್ಯಾಯದಲ್ಲಿ ನಾವು ತಿಳಿಯಲಿದ್ದೇವೆ ಕರ್ಮ ಸನ್ಯಾಸ ಯೋಗದ ಬಗ್ಗೆ. ಇಲ್ಲಿಯವರೆಗೆ ನಾವು ಬೇರೆ ಬೇರೆ ಯೋಗ ಪದ್ಧತಿಗಳನ್ನು ನೋಡ್ತಾ ಬಂದಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಯ ಪ್ರಸ್ತಾವನೆಯಾಗಿ ಅನೇಕ ವಿಭಿನ್ನ ಮಾರ್ಗಗಳನ್ನು ವಿವರಿಸಲಾಗಿದೆ. ಇವನ್ನು ವ್ಯವಸ್ಥಿತವಾಗಿ ನಿರೂಪಿಸಲಿಲ್ಲ. ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನೂ ವ್ಯವಸ್ಥಿತವಾಗಿ ಮಾರ್ಗದ ರೂಪರೇಷೆಯನ್ನು ಕೊಡಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಭಗವದ್ಗೀತೆಯ ರಹಸ್ಯವನ್ನು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಲು ಬಯಸುವ ಎಲ್ಲಾ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ಈ ರೀತಿಯಾದ ಒಂದು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಇಲ್ಲಿ ಅರ್ಜುನ ಪ್ರಶ್ನೆಗಳನ್ನು ಕೇಳೋದು ಯಾರಿಗೋಸ್ಕರ? ನಮಗೋಸ್ಕರ ಕೇಳ್ತಾ ಇದ್ದಾನೆ. ಯಾವುದೆಲ್ಲ ಬೇರೆ ಬೇರೆ ಯೋಗ ಪದ್ಧತಿಗಳು ಅಂತ ಹೇಳಿ. ಈಗ ನಾವು ಮೊದಲನೇ ಅಧ್ಯಾಯದಲ್ಲಿ ಏನ್ ತಿಳಿದುಕೊಂಡ್ವಿ ಅಂತ ಹೇಳಿದ್ರೆ, ಅರ್ಜುನ ಸೇನಾವಲೋಕನ ಮಾಡುವಂಥದ್ದು. 2ನೇ ಅಧ್ಯಾಯದಲ್ಲಿ ಏನ್ ತಿಳಿದುಕೊಂಡ್ವಿ? ಭಗವಂತನು ಭಗವದ್ಗೀತೆಯ ಸಂಪೂರ್ಣ ಸಾರಾಂಶವನ್ನು ನೀಡಿದ್ದಾನೆ. 3ನೇ ಅಧ್ಯಾಯದಿಂದ ಈ ಯೋಗ ಪದ್ಧತಿಯನ್ನು ನಾವು ನೋಡಿದ್ದೇವೆ ಅಂತ ಹೇಳಿದ್ರೆ, ಯೋಗ ಲ್ಯಾಡರ್, ಏಣಿ, ಇದನ್ನು ಒಂದು ಏಣಿಗೆ ಹೋಲಿಸಲಾಗ್ತದೆ ಅಂತೇಳಿ. ಸೊ 3ನೇ ಅಧ್ಯಾಯದಿಂದ ಪ್ರಾರಂಭ ಆಗುತ್ತೆ. ಈಗ ಮೊದಲಿಗೆ ನಾವು ಈಗ ತಿಳಿಯಲಿದ್ದೇವೆ ಈ ಕರ್ಮಕಾಂಡ, ಅಂದ್ರೆ ನಾವು ಕರ್ಮಕಾಂಡದ ಬಗ್ಗೆ ತಿಳಿದೆವು. ಸೊ ಇಲ್ಲಿ ಕರ್ಮಕಾಂಡದಲ್ಲಿ ಈಗ ಕರ್ಮಿ ಅಂತ ಹೇಳಿದ್ರೆ ಯಾರು? ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು. ಕರ್ಮಿ ಅಂತ ಹೇಳಿದ್ರೆ ಕವಿತಾ ಮಾತಾಜಿ. ಕರ್ಮ ಮಾಡೋರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಓಕೆ, ಕರ್ಮ ಮಾಡುವವರು ಕರ್ಮಿ ಅಂತ ಹೇಳಿ. ಇನ್ನು ಯಾರಾದ್ರೂ ಹೇಳ್ಬೋದಾ ವಿವರವಾಗಿ? ಹರೇ ಕೃಷ್ಣ. ಓಕೆ, ಮಹಾಮಂತ್ರ ಸಿದ್ಧಿದೇವಿ ದಾಸಿ. ಎಸ್ ಮಾತಾಜಿ, ಅನ್ಮ್ಯೂಟ್ ಮಾಡಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಧಿವತ್ತವಾಗಿ ಮಾಡುವಂತ ಕರ್ಮ ಇದು ಮಾಡುವಂತದ್ದು ಮಾತಾಜಿ. ಯಾವುದು? ಭಗವಂತನ ವಿಧಿವತ್ತವಾಗಿ ಮಾಡುವಂತ ಕರ್ಮಗಳು ಮಾಡುವುದು ಮಾತಾಜಿ. ಸೊ ಮೊದಲಿಗೆ ಈಗ ನಾವು ಕರ್ಮಿ ಬಗ್ಗೆ ಕೇಳುವಂಥದ್ದು. ಕರ್ಮಿ ಅಂತ ಹೇಳಿದ್ರೆ ಯಾರು? ಈಗ ಕರ್ಮ ವಿಕರ್ಮ ಅಂತ ಕೇಳಿದೀರಾ ನೀವು ಅಲ್ವಾ? ವಿಕರ್ಮ ಅಂತ ಹೇಳಿದ್ರೆ ಏನೀಗ? ಯಾವ್ದ್ರ ಕೆಳವರ್ಗದ ಜೀವಿಗಳಲ್ಲಿ ತಿಳ್ಕೊಂಡ್ ಮಾಡುವಂತದ್ದು ವಿಕರ್ಮಗಳಂದ್ರೆ ನಾವು ಮಾಡುವಂತ ಕೆಲಸದಲ್ಲಿ ಕೆಳವರ್ಗದಲ್ಲಿ ಆಗಿರುವಂತ ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವನು ತನ್ನ ಜೀವನಕ್ಕೆ ಬೇಕಾದಂತಹ ಸಂಪಾದನೆಯನ್ನ ಮಾಡಿಕೊಂಡು ಅದನ್ನ ತನ್ನ ಇಂದ್ರಿಯ ಭೋಗಕ್ಕಾಗಿ ಉಪಯೋಗ ಮಾಡುವಂತವನಿಗೆ ಕರ್ಮಿ ಅಂತ ಕರೀತಾರೆ. ಎಸ್, ಇಲ್ಲಿ ತನ್ನ ಶಕ್ತಿ, ತನ್ನ ಬುದ್ಧಿವಂತಿಕೆಯಿಂದ ಅವನು ಕೆಲಸ ಮಾಡ್ತಾನೆ. ಅಂದ್ರೆ ಅವನಿಗಿಂತ ಯಾರಾದ್ರೂ ಅವನಿಗಿಂತ ಶ್ರೇಷ್ಠವಾದರಿದ್ದಾರೆ, ಮೇಲ್ಮಟ್ಟದವರಿದ್ದಾರೆ ಅಂತ ಹೇಳಿ ಅವನು ಒಪ್ಪಿಕೊಳ್ಳೋದಿಲ್ಲ ಅಲ್ವಾ? ದೇವರಿದ್ದಾನೆ ಅಂತ ಹೇಳಿ ಅವನು ಒಪ್ಪಿಕೊಳ್ಳೋದಿಲ್ಲ. ಅವನ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ಸೊ ಈಗ ಕರ್ಮಿಯ ಜೀವನ ಅಂತ ಹೇಳಿದ್ರೆ ಅವನು ಸಂಪಾದನೆ ಮಾಡ್ತಾನೆ ಹೇಳಿದ್ರೆ ಇಂದ್ರಿಯ ತೃಪ್ತಿಗೋಸ್ಕರ. ಈ ರೀತಿಯಾಗಿ ಕರ್ಮಿ ತನ್ನ ಜೀವನವನ್ನು ಮಾಡ್ತಾ ಇರ್ತಾನೆ. ಅವನಿಗೆ ನೀವು ಹೋಗಿ ಕೇಳ್ತೀರಾ ಏನಂತ ಹೇಳಿ, ಸೊ ಈಗೆಲ್ಲ ನೀನು ಈ ಸವಲತ್ತುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಜೀವನ ಮಾಡ್ತಿದ್ಯಾ, ಈ ಗಾಳಿ ನೀರು ಎಲ್ಲವೂ ಕೂಡ. ಸೊ ಇದನ್ನ ಅವನು ಅಂತ ಹೇಳಿದ್ರೇನೆ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಹೇಳಿದ್ರು ಕೂಡ ಅವನು ಒಪ್ಪಿಕೊಳ್ಳೋದಿಲ್ಲ, ಕರ್ಮಿ ಅಲ್ವಾ? ಹಾಗಾದ್ರೆ ಅವನನ್ನ ಹೇಗೆ ಕೃಷ್ಣ ಪ್ರಜ್ಞೆಗೆ ತರುವಂತದ್ದು? ಹೇಗೆ ಕೃಷ್ಣ ಪ್ರಜ್ಞೆಗೆ ತರುವಂತದ್ದು ಕರ್ಮಿಯನ್ನು? ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಅವರಿಗೆ ಕೇಳಬೇಕು, ನೀವು ಮಾಡುವಂತಹ ಕೆಲಸದಲ್ಲಿ ಯಾವ ಫಲ ಸಿಗುತ್ತಲ್ವಾ, ಅದ್ರಲ್ಲಿ ನೀವು ಸಂತೋಷವಾಗಿದ್ದೀರಾ, ನೀವು ಆಗ ಸಂತೋಷವಾಗಿ ನೀವು ಇದ್ದೀರಾ ಅಂತ ಕೇಳಬಹುದು. ಹಾಗಿದ್ರೆ ಆ ಫಲಗಳನ್ನು ಒಮ್ಮೆ ನೀವು ಮಿಶ್ರ ಇಲ್ಲ ಅಂತ ಹೇಳ್ಬಹುದು ಅವರು. ಹಾಗಿದ್ರೆ ಮಿಶ್ರ ಫಲಗಳನ್ನು ಪಡೀತಾರೆ ಅವರು. ಅದಕ್ಕೆ ಅಂದ್ರೆ ಅದನ್ನ ನೋಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಇರ್ಬೇಕಲ್ವಾ, ಅದನ್ನ ಕೊಡುವಂತಹ ಒಬ್ಬ ವ್ಯಕ್ತಿ ಇರ್ಬೇಕಲ್ವಾ, ಹಾಗೆ ಅವರನ್ನು ನಾವು ಕನ್ವಿನ್ಸ್ ಮಾಡ್ಬೋದು ಮಾತಾಜಿ. ಎಸ್, ಈಗ ನಾವು ಹೇಗೆ ಅವರನ್ನ ಕೃಷ್ಣ ಪ್ರಜ್ಞೆಗೆ ತರ್ಬೋದು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಕತ್ತಲೆಯಲ್ಲಿ ಒಬ್ಬನಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಕಷ್ಟ ಇದೆ. ಸೊ ಅವನಿಗೆ ಬೆಳಕಿಗೆ ಕರೆದುಕೊಂಡು ಬರಬೇಕು. ಅದೇ ರೀತಿ ಈಗ ಅವನಿಗೆ ಹೇಳ್ಬೇಕು ಏನಂತ ಹೇಳಿ, ಈ ಜೀವನದ ಸಮಸ್ಯೆಗಳ ಬಗ್ಗೆ ಹೇಳ್ಬೇಕು. ಯಾವುದೆಲ್ಲ ಭೌತಿಕ ಪ್ರಪಂಚದಲ್ಲಿ ನಾವು ಸಮಸ್ಯೆಗಳು ಅಂತ ಹೇಳ್ತೇವೆ, ಯಾವುದೆಲ್ಲ ಸಮಸ್ಯೆಗಳು? ಆಶಾ ಹೇಮಂತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಓಕೆ, ಅದನ್ನ ವಿವರಿಸಬಹುದಾ? ಎಸ್ ಮಾತಾಜಿ. ಆದಿ ದೈವಿಕ ಅಂದ್ರೆ ನಾವು ಯಾವಾಗ್ಲೂ ದೇವರನ್ನ ಬೇಡ್ಕೊಂಡಿರ್ತೀವಿ. ಅದ್ರಲ್ಲಿ ಏನಾದ್ರು ನಾವು ಲೋಪದೋಷ ಮಾಡಿದ್ರೆ ಅದರಿಂದ ದೇವತೆಗಳಿಂದ ಸಿಗ್ತಕ್ಕಂತಹ ಒಂದು ಪ್ರಾಬ್ಲಮ್ ಆಗ್ಬೋದು. ಆದಿ ದೈವಿಕ ಅಂದ್ರೆ ದೇವತೆಗಳಿಂದ, ಭೌತಿಕ ಅಂತಂದ್ರೆ ಭೌತಿಕ ಪ್ರಕೃತಿ ಕ್ಲೇಶಗಳಾಗಿರ್ಬೋದು. ಇನ್ನೊಂದು ಆಧ್ಯಾತ್ಮಿಕ ಅಂತಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲ ಆಗಿರ್ಬೋದು ಮಾತಾಜಿ. ಇನ್ನೊಂದು ಸಮಸ್ಯೆ ಯಾವುದು? ಆಧ್ಯಾತ್ಮಿಕ.
ಅದು 3 ಕ್ಲೇಶಗಳಾಯ್ತು. ಹರೇ ಕೃಷ್ಣ ಮಾತಾಜಿ. ಹುಟ್ಟು, ಸಾವು, ಮುಪ್ಪು, ರೋಗ ಅದು ಸಮಸ್ಯೆ ಮಾತಾಜಿ ಭೌತಿಕ ಜಗತ್ತಲ್ಲಿ. ಎಸ್. ಸೊ ಇಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ ಮೃತ್ಯು, ಇದು ಜರ, ಕೂಡ ವ್ಯಾಧಿ. ಒಂದು ಸಮಸ್ಯೆ. ಇದು ದೊಡ್ಡ ಸಮಸ್ಯೆ ಆಗಿದೆ. ಇದನ್ನು ವಿವರಿಸಿ ಹೇಳ್ಬೇಕು ಅವನಿಗೆ. ಇದನ್ನು ವಿವರಿಸಿ ಹೇಳಿದ ನಂತರ ಅವನಿಗೆ ಏನಾಗ್ತದೆ, ಓ ಈ ರೀತಿಯಾದ ಕಷ್ಟಗಳಿಂದ ಹೇಗೆ ಹೊರಗೆ ಬರಬೇಕು ಅಂತ ಹೇಳಿ ಆಲೋಚನೆ ಬರುತ್ತೆ. ಆಗ ನಾವು ಅವರಿಗೆ ಏನಂತ ಹೇಳ್ಬೋದು, ಈಗ ನೀನು ಇಷ್ಟೆಲ್ಲ ಶ್ರಮ ಪಡ್ತಾ ಇದೀಯಾ, ನಿನಗೆ ಇದರಲ್ಲಿ ಒಳ್ಳೆಯ ಫಲಿತಾಂಶವೇ ಬರ್ತಾ ಇದೆಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ಯಾವಾಗ್ಲೂ ಒಳ್ಳೆ ಫಲಿತಾಂಶ ಬರೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಒಳ್ಳೆ ಫಲಿತಾಂಶ ಬರ್ಬೇಕಾದ್ರೆ? ಸೊ ಒಳ್ಳೆ ಫಲಿತಾಂಶ ಬರೋದು ಅಂತ ಹೇಳಿದ್ರೆ ಅದರಲ್ಲಿ ಸಂತೋಷ ಸಿಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಅದನ್ನು ಹೇಗೆ ಪಡೆದುಕೊಳ್ಳೋದು ಅಂತ ಹೇಳೋದಕ್ಕೆ ಈ ಒಂದು ಕರ್ಮಕಾಂಡವನ್ನ ಹೇಳಲಾಗ್ತದೆ. ಸೊ ಕರ್ಮಕಾಂಡ ಅಂತ ಹೇಳಿದ್ರೆ ಏನು? ಕರ್ಮಕಾಂಡ ಅಂತ ಹೇಳಿದ್ರೆ ವೃತ್ತಿಗಾಗಿ ಭೌತಿಕ ಇದರಲ್ಲಿ ಮಾಡುವುದಕ್ಕೆ ಕರ್ಮಕಾಂಡ ಅಂತ ಹೇಳ್ತಾರೆ. ಅದು ಕೆಲಸ ಆಯ್ತು. ಡಿಸೈರ್ಸ್ ಅನ್ನ ಇಟ್ಕೊಂಡು ಮಾಡೋದಕ್ಕೆ ಕರ್ಮಕಾಂಡ ಅಂತ ಹೇಳ್ತಾರೆ. ಡಿಸೈರ್ಸ್ ಅನ್ನು ಇಟ್ಕೊಂಡು ಹೇಗೆ ಡಿಸೈರ್ಸ್ ಅನ್ನು ಫುಲ್ಫಿಲ್ ಮಾಡೋದು? ಅಂದ್ರೆ ಕೃಷ್ಣ ಪ್ರಜ್ಞೆನಲ್ಲಿ ಫುಲ್ಫಿಲ್ ಮಾಡಬಹುದು ಅಲ್ಲ? ಮಂಜುಳಾ ಮಾತಾಜಿ. ಕರ್ಮಕಾಂಡ ಅಂದ್ರೆ ಫಲಾಪೇಕ್ಷೆಯಿಂದ ಮಾಡೋದು ಮಾತಾಜಿ. ಓಕೆ, ಇಲ್ಲಿ ಫಲಾಪೇಕ್ಷೆಯಿಂದ ಮಾಡೋದು ಅಂತ ಹೇಳಿ ಅಲ್ವಾ? ಸೊ ಫಲಾಪೇಕ್ಷೆಯಿಂದ ಮಾಡೋದಕ್ಕೋಸ್ಕರ ಅವರು ದೇವತೆಗಳ ಮೊರೆ ಹೋಗ್ತಾರೆ ಕರ್ಮಕಾಂಡಿಗಳು. ಸೊ ಈಗ ನಾವು ತಿಳಿಬೇಕಾಗಿರೋದು ಅಂತ ಹೇಳಿದ್ರೆ, ಕರ್ಮಿಗಿಂತ ಕರ್ಮಕಾಂಡಿ ಅಂತ ಹೇಳಿದ್ರೆ ಯಾರು ಮಾಡ್ತಾರೆ ಅವರು ಉತ್ತಮರು ಅಂತ. ಯಾಕಂದ್ರೆ ಹೇಳಿದ್ರೆ ಅವರು ಒಪ್ಪಿಕೊಳ್ತಾರೆ, ನನಗಿಂತ ಒಬ್ರು ಮೇಲ್ಮಟ್ಟದವರು ಇದ್ದಾರೆ ಅಂತ ಹೇಳಿ ಒಪ್ಪಿಕೊಳ್ತಾರೆ ಅವರು, ಅಲ್ವಾ? ಹೇಳಿದ್ರೆ ಈಗ ಯಜ್ಞ ಯಾಗಾದಿಗಳನ್ನು ಹೇಳಿದ್ದಾರೆ ವೇದಗಳಲ್ಲಿ. ಸೊ ಅದನ್ನ ಮಾಡಿಕೊಂಡು ಯಾವುದೆಲ್ಲ ಡಿಸೈರ್ಸ್ ಇರುತ್ತೆ, ಇಚ್ಛೆಗಳಿರುತ್ತೆ, ಅದನ್ನು ಫುಲ್ಫಿಲ್ ಮಾಡೋದು. ಇದಕ್ಕೆ ಈಗ ದೇವತೆಗಳನ್ನು ಪೂಜೆ ಮಾಡ್ಬಿಟ್ಟು ವರವನ್ನು ಪಡೆದುಕೊಳ್ತಾರೆ. ಇದಕ್ಕೆ ಉದಾಹರಣೆಗಳನ್ನು ನೀಡ್ಬೋದಾ? ಎಲ್ಲರೂ ಕೂಡ ಉತ್ತರಿಸಬಹುದು. ದೇವತೆಗಳನ್ನು ಪಡೆದು ವರವನ್ನು ಪಡೆದುಕೊಳ್ತಾರೆ. ಮಾತಾಜಿ ಹರೇ ಕೃಷ್ಣ. ಅನ್ಯ ದೇವತೆಗಳನ್ನು ಪಡೆದುಕೊಂಡು ಟೆಂಪ್ರವರಿ ಆಗಿ ತಗೊಂತಾರೆ. ಆದ್ರೆ ಕೃಷ್ಣನಿಂದನೇ ಅವರು ಅನ್ಯ ದೇವತೆಗಳ ಅಲ್ಲ. ಈಗ ನೋಡಿ, ಅಸುರರು, ಉದಾಹರಣೆಗೆ ಅಸುರರನ್ನು ತಗೊಂಡ್ರೆ ನಾವೀಗ ಹಿರಣ್ಯಕಶಿಪು ಏನ್ ಮಾಡ್ತಾನೆ, ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡ್ತಾನೆ. ನಂತರ ಅವನು ವರವನ್ನು ತೆಗೆದುಕೊಳ್ತಾನೆ. ಆ ವರವನ್ನು ತೆಗೆದುಕೊಂಡು ಅವನು ಏನ್ ಮಾಡ್ತಾನೆ, ಅವನು ಡಿಸೈರ್ಸ್ ಅನ್ನು ಫುಲ್ಫಿಲ್ ಮಾಡ್ತಾನೆ, ಅಲ್ವಾ? ಇದೇ ರೀತಿ ಹಿರಣ್ಯಕಶಿಪು ಆಯ್ತು, ರಾವಣ, ಕುಂಭಕರ್ಣ, ಈ ರೀತಿಯಾಗಿ ತೋಡ್ಬೋದು ನಾವು. ಅಂದ್ರೆ ಅವ್ರ ಯಜ್ಞವನ್ನು ಮಾಡುವಂಥದ್ದು, ನಂತರ ಆ ಒಂದು ಡಿಸೈರ್ಸ್ ಅನ್ನು ಫುಲ್ಫಿಲ್ ಮಾಡುವಂಥದ್ದು, ಇದಾಯ್ತು. ಇಲ್ಲಿ ನಾವು ತಿಳಿಬೇಕಾಗಿರೋದಂತ ಏನಂತ ಹೇಳಿದ್ರೆ, ಈಗ ಕರ್ಮಿಗಿಂತ ಕರ್ಮಕಾಂಡಗಳು ಉತ್ತಮ ಅಂತ ಹೇಳಿದ್ವಿ. ಸೊ ಕರ್ಮಕಾಂಡದಲ್ಲಿ ಕೂಡ ಸಮಸ್ಯೆ ಇದೆ. ಏನಂತ ಹೇಳಿದ್ರೆ, ಕರ್ಮಕಾಂಡದಲ್ಲಿ ಈಗ ದೇವತೆಗಳನ್ನು ಸಂತೃಪ್ತಿ ಪಡಿಸ್ಬೇಕಂತ ಹೇಳಿದ್ರೆ ಅಲ್ಲಿ ಈಗ ಯಜ್ಞಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ದ್ರವ್ಯಗಳ ಅಗತ್ಯ ಇರುತ್ತೆ. ಸೊ ಯಾವ್ದಾದ್ರು ಒಂದು ದ್ರವ್ಯಗಳ ಒಂದು ಅಭಾವ ಇದ್ರೆ ಅಲ್ಲಿ ಅದು ಅವರಿಗೆ ದೇವತೆಗಳಿಗೆ ಸಂತೋಷ ಆಗೋದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಾವು ತಿಳಿಯುವಂಥದ್ದು ಏನಂತ ಹೇಳಿದ್ರೆ, ಅಲ್ಲಿ ದೇವತೆಗಳನ್ನು ಈಗ ಸಂತೋಷ ಪಡಿಸಿ ಈಗ ಯಜ್ಞವನ್ನು ಮಾಡಿದ್ರು ಕೂಡ ಅವರು ಫಲವನ್ನು ಕೊಡ್ತಾರೆ, ಆದ್ರೆ ಅದಕ್ಕೆ ರಕ್ಷಣೆ ಇರೋದಿಲ್ಲ. ಈಗ ನಾವು ಉದಾಹರಣೆಗೆ ಹಿರಣ್ಯಕಶಿಪು ನೋಡಿದ್ವಿ, ಬ್ರಹ್ಮನಿಂದ ವರವನ್ನು ಪಡಿತಾರೆ, ಆದ್ರೆ ಏನಾಯ್ತು, ಅವನಲ್ಲಿ ಅಹಂಕಾರ ಬರುತ್ತೆ. ಈಗ ಯಾರು ಭಕ್ತರು ಭಗವಂತನನ್ನು ಪೂಜಿಸಿದ್ರೆ ಅವ್ರು ಯಾವಾಗ್ಲೂ ತಿಳಿತಾರೆ ಏನಂತ ಹೇಳಿದ್ರೆ, ಜೀವೇರ ಸ್ವರೂಪ ನಿತ್ಯರ ಕೃಷ್ಣದಾಸ್ ಅಂತ ಹೇಳಿದ್ರೆ ನಾವು ಭಗವಂತನ ಸೇವಕರು ಅಂತ ಹೇಳಿ ತಿಳಿತಾರೆ. ಆದ್ರೆ ಯಾವಾಗ
ದೇವತೆಗಳನ್ನು ಅವರು ಪೂಜಿಸುವಂತದ್ದೇ ಯಾಕೆಂತ ಹೇಳಿದ್ರೆ ಅವರಿಗೆ ಈ ಒಂದು ಫಲಾಪೇಕ್ಷೆ ಇರುತ್ತೆ. ಅವರಿಗೆ ಆ ಒಂದು ಫ್ರೂಟಿವ್ ಆಕ್ಟಿವಿಟೀಸ್ ಅಂದ್ರೆ ಅವರಿಗೆ ಈಗ ಸ್ವರ್ಗ ಪ್ರಾಪ್ತಿ ಅಥವಾ ಐಶ್ವರ್ಯ ಪ್ರಾಪ್ತಿ ಈ ರೀತಿಯಾದ ಒಂದು ಇಚ್ಛೆಗಳಿರುತ್ತೆ, ಅದನ್ನ ಫುಲ್ಫಿಲ್ ಮಾಡ್ಬೇಕು ಇರುತ್ತೆ. ಸೊ ಹಾಗೆ ಅವ್ರು ಮಾಡಿದಾಗ ಏನಾಗುತ್ತೆ, ಅವರಲ್ಲಿ ಅಹಂಕಾರ ಬರುತ್ತೆ ಅಂತ ಹೇಳಿದ್ರೆ, ಈಗ ಹಿರಣ್ಯಕಶಿಪು ಏನ್ ಹೇಳ್ತಾನೆ, ನನ್ನನ್ನು ಮೀರಿಸೋರು ಯಾರು ಇಲ್ಲ, ನಾನೇ ತುಂಬಾ ಶಕ್ತಿವಂತ ಈ ರೀತಿಯಾಗಿ ಭಾವಿಸ್ತಾನೆ. ಹಾಗಾದ್ರೆ ಈ ಕರ್ಮ ಕಾಂಡಕ್ಕಿಂತ ಯಾವ್ದಾದ್ರು ಉತ್ತಮವಾಗಿದೆಯಾ ಅಂತ ನೋಡೋದಾದ್ರೆ ಯಾವ್ದದು? ಕರ್ಮ ಯೋಗ. ಈಗ ಕಾಂಡ ಮತ್ತು ಯೋಗ ಇದರ ನಡುವಿನ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಕರ್ಮಕಾಂಡ ಇಲ್ಲಿ ಫಲಾಪೇಕ್ಷೆ ಇಟ್ಟುಕೊಂಡು ದೇವತೆಗಳನ್ನು ಪೂಜಿಸುವುದಾದ್ರೆ, ಕರ್ಮ ಯೋಗ ಅಂತ ಹೇಳಿದ್ರೆ ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೆ ಅಲ್ಲಿ ಭಗವಂತನನ್ನು ಜೋಡಿಸುವಂಥದ್ದು, ಆ ಭಗವಂತನ ಜೊತೆ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುವಂಥದ್ದು. ಅಂದ್ರೆ ಜೀವಿಯನ್ನು ಭಗವಂತನ ಜೊತೆಗೆ ಸೇರಿಸುವುದು, ಇದಕ್ಕೆ ಯೋಗ ಅಂತ ಹೇಳುವಂಥದ್ದು. ಇಲ್ಲಿ ಕರ್ಮವನ್ನು ಹೇಗೂ ಮಾಡ್ಲೇಬೇಕು. ಯಾರು ಕೂಡ ಕರ್ಮವನ್ನು ಮಾಡದೆ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಹೇಗೆ, ಈಗ ಕರ್ಮಿ ಕೂಡ ಕೆಲಸ ಮಾಡ್ತಾನೆ, ಕರ್ಮಕಾಂಡಿ ಕೂಡ ಕೆಲಸ ಮಾಡ್ತಾನೆ. ಅಂದ್ರೆ ಕರ್ಮ ಯೋಗದಲ್ಲಿ ಹೇಗೆ ಅಂತ ಹೇಳಿದ್ರೆ ಭಗವಂತನನ್ನು ಆಡ್ ಮಾಡುವಂತ, ಹೇಗೆ ಭಗವಂತನನ್ನು ಆ ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸುವಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಗುರುವಿನ ಒಂದು ಸಹಾಯ ಬೇಕು. ಸೊ ಗುರುಗಳು ಮಾರ್ಗದರ್ಶನವನ್ನು ನೀಡ್ತಾರೆ, ಭಗವಂತನ ಸೇವೆಯನ್ನು ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ ಈ ಏನ್ ಫಲ ಬಂದಿರುತ್ತೆ, ಕರ್ಮ ಫಲ ಬಂದಿರುತ್ತೆ, ಆ ಫಲವನ್ನು ಭಗವಂತನಿಗೆ ಅರ್ಪಿಸೋದು ಹೇಗೆ, ಈ ಕರ್ಮ ಬಂಧನದಿಂದ ಹೇಗೆ ನಾವು ಬಿಡುಗಡೆ ಹೊಂದೋದು, ಇದೆಲ್ಲವೂ ಕೂಡ ನಮಗೆ ಗುರು ತಿಳಿಸಿಕೊಡ್ತಾರೆ. ಹಾಗೆ ಈ ಒಂದು ಕರ್ಮ ಫಲವನ್ನು ಭಗವಂತನಿಗೆ ಅರ್ಪಿಸೋದು ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತದೆ, ಒಂದು ಪ್ರೀತಿಯಿಂದ ಕೊಡುವಂಥದ್ದು. ಈಗ ನಾವು ದೇವತೆಗಳಿಗೆ ಹೇಗೆ ಅಂತ ಹೇಳಿದ್ರೆ ನಾವು ಯಜ್ಞ ಮಾಡೋದು ಮತ್ತೆ ಅವರು ಫಲ ಕೊಡ್ತಾರೆ, ಅಲ್ಲಿಗೆ ಮುಗೀತು. ನಾವು ಮತ್ತೆ ಅವರಿಗೆ ಅವರದ್ದು ಏನೋ ಯಾವುದೇ ರಿಲೇಷನ್ ಇರೋದಿಲ್ಲ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಆ ಭಗವಂತನಿಗೆ ಏನು ಫಲ ಬಂದಿದೆ, ಕರ್ಮ ಫಲ ಏನ್ ಬಂದಿದೆ ಅದನ್ನ ಭಗವಂತನಿಗೆ ಪ್ರೀತಿಯಿಂದ ಕೊಡುವಂಥದ್ದು, ಅಂದ್ರೆ ಆ ಭಗವಂತನಿಗೆ ಅರ್ಪಿಸುವಂಥದ್ದು. ಅಲ್ಲಿ ಆ ಒಂದು ಸಂಬಂಧವನ್ನು ನೋಡ್ಬೋದು ನಾವು. ಯಾವ ವ್ಯಾಪಾರ ಇಲ್ಲ, ಅಲ್ಲಿ ಸಂಬಂಧವನ್ನು ನೋಡ್ಬೋದು. ಹೇಗೆ ತಂದೆ ತಾಯಿ ಮಕ್ಕಳಿಗಾಗಿ ಖರ್ಚು ಮಾಡ್ತಾರೆ ಅದೇ ರೀತಿ. ಸೊ ಆ ಪ್ರೀತಿ ಇದ್ರೆ ಮಾತ್ರ ಕರ್ಮ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಈಗ ಭಗವಂತ ಭಾವಗ್ರಹಿ ಜನಾರ್ದನ. ಈಗ ಭಗವಂತನಿಗೆ ನಾವು ಕೊಟ್ಟೇ ಆಗ್ಬೇಕು ಅಂತೇನಿಲ್ಲ. ಅದು ನಾವು ಕೊಡ್ಲಿಲ್ಲ ಅಂತ ಹೇಳಿದ್ರು ಭಗವಂತನಿಗೆ ಏನ್ ತೊಂದಿಲ್ಲ. ನಾವು ಯಾಕೆ ಭಗವಂತನಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅದು ನಮಗೆ ಒಳಿತಾಗೋದಕ್ಕೋಸ್ಕರ. ಸೊ ಕರ್ಮ ಯೋಗವನ್ನು ನಾವು 3ನೇ ಅಧ್ಯಾಯದಲ್ಲಿ ನೋಡಿದ್ವಿ. ನಮಗೆ ತಿಳಿಯಿತು ಏನಂತ ಹೇಳಿದ್ರೆ ಕರ್ಮ ಯೋಗ ಇದು ಅಷ್ಟು ಸುಲಭ ಅಲ್ಲ ಮಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ಇದನ್ನು ಯಾರು ವಿದ್ವಾಂಸರು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಯಾವುದು ಕರ್ಮ, ಯಾವ ಕೆಲಸ ನಮ್ಗೆ ಬಂಧಿಸುತ್ತದೆ, ಯಾವ ಕೆಲಸ ನಮ್ಗೆ ಬಿಡುಗಡೆ ಮಾಡ್ಕೊಡ್ತದೆ, ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಜ್ಞಾನಿಗಳಿಗೂ ಕೂಡ ಕಷ್ಟ ಇರ್ತದೆ. ಸೊ ನಾವೀಗ ಕರ್ಮ ಯೋಗವನ್ನು ಮಾಡ್ಲೇಬೇಕು. ಹೇಗೆ ಮಾಡುವಂಥದ್ದು, ಅದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಸೊ ಏನನ್ನು ಮಾಡ್ಬೇಕು, ಏನನ್ನು ಮಾಡಬಾರ್ದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಇದೆಲ್ಲವೂ ಕೂಡ ನಮ್ಗೆ ಹೇಗೆ ತಿಳಿಯುತ್ತೆ, ಇದಕ್ಕೆ ಜ್ಞಾನ ಯೋಗ ಅಂತ ಹೇಳ್ತದೆ. ಜ್ಞಾನವನ್ನು ಬೆಳೆಸಿಕೊಂಡು ಮಾಡುವಂತಹ ಕೆಲಸಕ್ಕೆ ಏನ್ ಹೇಳುವಂಥದ್ದು ಜ್ಞಾನ ಯೋಗ ಅಂತೇಳಿ. ಅಂತ ಹೇಳಿದ್ರೆ ಇಲ್ಲಿ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ತೇವೆ. ಸೊ ಇಲ್ಲಿ ಕರ್ಮ ಯೋಗದಲ್ಲಿ ಹೇಗೆ ನಾವು ಕರ್ಮ ಫಲವನ್ನು ಭಗವಂತನಿಗೆ ಅರ್ಪಿಸ್ತಾ ಭಗವಂತನಲ್ಲಿ ಪ್ರೀತಿಯನ್ನು ತೋರಿಸುವಂಥದ್ದು. ಜ್ಞಾನ ಯೋಗದಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಭೌತಿಕ ಒಂದು ಬಂಧನದಿಂದ ನಾವು ಕಳಚಿಕೊಳ್ಳುವಂಥದ್ದು, ಅಂದ್ರೆ ವೈರಾಗ್ಯವನ್ನು ತಾಳುವಂಥದ್ದು. ಸೊ ಒಂದು ಕಡೆಯಿಂದ ಕರ್ಮಯೋಗ ಮಾಡ್ತಾ ಭಗವಂತ ಪ್ರೀತಿಗೆ ಪಾತ್ರರಾಗ್ತವೆ, ಇನ್ನೊಂದು ಕಡೆಯಿಂದ ಜ್ಞಾನವನ್ನು ಬೆಳೆಸಿಕೊಂಡು ಭೌತಿಕವಾದಂತಹ ಜೀವನದಿಂದ ದೂರ ಆಗ್ತವೆ. ಸೊ
ಸೊ ಜ್ಞಾನ ಬೆಳೆಸಿಕೊಂಡವನಿಗೆ ತಿಳಿಯುತ್ತೆ ಏನು, ನಾನು ಈ ಶರೀರವಲ್ಲ, ನಾನು ಆತ್ಮ, ಅದು ತಿಳಿಯುತ್ತೆ. ಅಂದ್ರೆ ಇಲ್ಲಿ ಸೊ ಕರ್ಮಯೋಗ ಮಾಡುವುದು ಅಂತ ಹೇಳಿದೆ, ಮಾಡುವುದರಿಂದ ಏನಾಗುತ್ತೆ, ಈಗ ಉದಾಹರಣೆಗೆ ಹೇಗೂ ಕರ್ಮ ಅಂತ ಹೇಳಿದ್ರೆ ನೀವು ಅಡುಗೆಯನ್ನು ತಯಾರಿಸ್ತೀರಾ ಅಲ್ವಾ. ಕರ್ಮ ಯೋಗ ಅಂತ ಹೇಳಿದ್ರೆ ಅಡುಗೆಯನ್ನು ಶುಚಿತ್ವದಲ್ಲಿ ತಯಾರಿಸಿದ ಅಡುಗೆಯನ್ನು ಭಗವಂತನಿಗೆ ನೈವೇದ್ಯ ಮಾಡುವಂಥದ್ದು. ಆಗ ಅಲ್ಲಿ ಭಗವಂತನಿಗೆ ನೈವೇದ್ಯ ಮಾಡುವುದ ಕಾರಣ ಅದನ್ನು ಕರ್ಮಯೋಗ ಅಂತ ಹೇಳುವಂಥದ್ದು. ಸೊ ಅದರಿಂದ ಏನಾಗ್ತದೆ, ಸಂತೋಷ ಆಗುವಂಥದ್ದು. ಸೊ ಇನ್ನು 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗದ ಕುರಿತಾಗಿ ಇರುವಂಥದ್ದು. ಈಗ ಕರ್ಮ ಯೋಗ ಅಂತ ಹೇಳಿದ್ರೆ ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇರ್ತೇವೆ ಅಲ್ಲಿ ಭಗವಂತನಿಗೆ ಆ ಫಲವನ್ನು ಅರ್ಪಿಸುವಂಥದ್ದು. ಕರ್ಮ ಸನ್ಯಾಸ ಯೋಗ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಈಗ ಜಪ ಮಾಡುವಂಥದ್ದು, ಭಗವಂತನ ಅದು ಟೆಂಪಲ್ ಅಲ್ಲಿ ಸೇವೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಅಂದ್ರೆ ಭಗವಂತನ ಸೇವೆಯನ್ನು ಮಾಡುವಂಥದ್ದು, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಇದು ಕರ್ಮ ಸನ್ಯಾಸ ಯೋಗ ಅಂತೇಳಿ ಅದರ ಬಗ್ಗೆ ನಾವೀಗ ತಿಳಿತಾ ಇದ್ದೇವೆ. ಅಂದ್ರೆ ಇಲ್ಲಿ ಅರ್ಜುನ ಅವನು ಮೊದ್ಲಿಂದ ಏನ್ ಹೇಳ್ತಾ ಬಂದ ಅಂದ್ರೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಗ ಭಗವಂತ ಹೇಳ್ತಾನೆ ಇಲ್ಲ ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ. ನಂತರ ಭಗವಂತ ಅವನಿಗೆ ಜ್ಞಾನದ ಬಗ್ಗೆ ತಿಳಿಸಿಕೊಡ್ತಾನೆ. ಸೊ ಇಲ್ಲಿ ಅರ್ಜುನ ಏನ್ ತಿಳಿತಾನೆ, ನನಗೀಗ ಜ್ಞಾನವನ್ನು ಪಡೆದುಕೊಂಡಾಯ್ತು, ಜ್ಞಾನವನ್ನು ಬೆಳೆಸ್ಕೊಳ್ತೇನೆ, ಹಾಗೆ ವೈರಾಗ್ಯವನ್ನು ತಾಳ್ತೇನೆ, ನನ್ಗೆ ಈ ರಾಜ್ಯ ಏನು ಬೇಡ, ನಾನು ಕಾಡಿಗೆ ಹೋಗ್ತೇನೆ, ಯಾಕಂದ್ರೆ ಈಗ ನಾನು ಈ ಕಾಡಿಗೆ ಹೋಗಿ ಧ್ಯಾನ ಮಾಡ್ತೇನೆ ಅಂತ ಈ ರೀತಿಯಾಗಿ ಅವನು ನಿರ್ಧರಿಸ್ತಾನೆ. ಆಗ ಭಗವಂತ ಹೇಳ್ತಾನೆ, ನೀನು ಕರ್ಮವನ್ನು ಬಿಡ್ಬೇಕು ಅಂತ ಹೇಳಿಲ್ಲ, ಕರ್ಮವನ್ನು ಬಿಡುವುದಕ್ಕೆ ವೈರಾಗ್ಯ ಅಂತ ಹೇಳುವಂಥದ್ದಲ್ಲ, ಕರ್ಮ ಫಲವನ್ನು ಬಿಡಬೇಕು ಅಂತೇಳಿ. ಕರ್ಮ ಫಲವನ್ನು ಬಿಡೋದು ಅಂತ ಹೇಳಿದ್ರೆ ಏನು, ತ್ಯಾಗ ಮಾಡೋದು ಅಂತ ಹೇಳಿದ್ರೆ ಏನು, ಅದು ಭಗವಂತನ ಸೇವೆ ಅಂದ್ರೆ ಭಗವಂತನಿಗೆ ಅರ್ಪಿಸುವಂಥದ್ದು. ಇದನ್ನ ತಿಳಿಸಿಕೊಡ್ತಾರೆ ಭಗವಂತ. ಈಗ ತ್ಯಾಗ ಅಂತ ಹೇಳಿದ್ರೆ ಯಾವುದು, ಈಗ ಕರ್ಮವನ್ನು ತ್ಯಾಗ ಮಾಡಿದ್ರೆ ಯಾರು ಕೂಡ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಮಾಡ್ಲೇಬೇಕು ಪ್ರತಿಯೊಬ್ಬರಿಗೂ ಕೂಡ. ಈಗ ಕರ್ಮ ಮಾಡದೆ ಯಾರು ಕೂಡ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ಭಗವಂತ ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ. ಸೊ ಯಜ್ಞದ ಮೂಲಕ ನಾವು ಕರ್ಮಕಾಂಡದ ಮೂಲಕ ಜೀವನದಲ್ಲಿ ಎಲ್ಲವನ್ನು ಪಡಿಬಹುದು ಅಂತ ನೋಡಿದ್ದೇವೆ. ಸೊ ಇಲ್ಲಿ ಕರ್ಮ ಸನ್ಯಾಸ ಯೋಗದ ನಂತರ ಮತ್ತೆ ಧ್ಯಾನ ಯೋಗದ ಬಗ್ಗೆ ಇಲ್ಲಿ ಹೇಳುವಂಥದ್ದು ಭಗವಂತ. ಈಗ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿದ್ರೆ ಈಗ ನಾವು ಈಗಾಗಲೇ ಹೇಳಿದಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಈಗ ಉದಾಹರಣೆಗೆ ನೀವೆಲ್ಲರೂ ಕೂಡ 16 ಸುತ್ತು ಜಪ ಮಾಡ್ತೀರಾ. ಸೊ 16 ಸುತ್ತು ಜಪ ಮಾಡೋದು ಅಂತ ಹೇಳಿದ್ರೆ ಒಂದು ಪ್ಲೇಸ್ ಅಲ್ಲಿ ಕುಳಿತುಕೊಂಡು ಅಂತ ಹೇಳಿದ್ರೆ ಈಗ ಬೆಳಿಗ್ಗಿನ ಹೊತ್ತು ಆ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು ಆ ಒಂದು ಏನ್ ಹೇಳ್ತಾರೆ ಒಂದು 7 ಗಂಟೆಯ ಒಳಗೆ ಒಂದೇ ಪ್ಲೇಸ್ ಅಲ್ಲಿ ಕುತ್ಕೊಂಡು 16 ಸುತ್ತು ಕೂಡ ಕಂಪ್ಲೀಟ್ ಮಾಡ್ಬೇಕು. 16 ಸುತ್ತು ಜಪವನ್ನು ಕೂಡ ಕಂಪ್ಲೀಟ್ ಮಾಡ್ಬೇಕು ಅಲ್ವಾ. ಸೊ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇವಾಗ ಪ್ರಾರಂಭಿಕ ಹಂತದಲ್ಲಿ? ಇಲ್ಲ ಅಲ್ಲ. ಹಾಗಾದ್ರೆ ಹೇಗಿರುತ್ತೆ ನಮ್ಮ 16 ಸುತ್ತು ಜಪ? ಅಂದ್ರೆ 1 ರೌಂಡ್ ಜಪ ಮಾಡ್ತೇವೆ, ಮತ್ತೆ ಸ್ವಲ್ಪ ಕಾಲವಾಗುತ್ತೆ, ಮತ್ತೆ ಓಡಾಡ್ತೇವೆ, ಮತ್ತೆ ಸ್ವಲ್ಪ ನಿದ್ದೆ ಬರುತ್ತೆ, 2 ರೌಂಡ್ ಆಗುತ್ತೆ. ಈ ರೀತಿಯಾಗಿ ಹೇಗೋ 16 ಸುತ್ತು ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತೇಳಿ ಮುಗಿಸ್ತೇವೆ ಅಲ್ವಾ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಆ ಒಂದು ಗುಣಮಟ್ಟ ಏನಿದೆ ಆ ಗುಣಮಟ್ಟವನ್ನು ಏನ್ ಮಾಡ್ತಾರೆ, ಆ ಗುಣಮಟ್ಟ ಅಂದ್ರೆ ಕ್ವಾಲಿಟಿ ಇರ್ಬೇಕು. ನಾವು ಮಾಡೋ ಜಪದಲ್ಲಿ ಕ್ವಾಲಿಟಿ ತರ್ಬೇಕಾದ್ರೆ ಏನ್ ಬೇಕಲ್ಲಿ ಏನ್ ಪರಿಚಯಿಸ್ತಾ ಇದಾರೆ ಅವರು? ಧ್ಯಾನ ಹೇಳಿದ್ರೆ ಆ ಧ್ಯಾನದಲ್ಲಿ ಈ ಒಂದು ಗುಣಮಟ್ಟ ಇಲ್ಲ, ಅದನ್ನ ತರ್ಲಿಕ್ಕೋಸ್ಕರ ಈಗ ಧ್ಯಾನ ಯೋಗವನ್ನು ಹೇಳುವಂಥದ್ದು ಧ್ಯಾನ ಯೋಗ. ಸೊ ಈಗ ಅಷ್ಟಾಂಗ ಯೋಗದಲ್ಲಿ 8 ಆಸನಗಳಿದೆ. ಯಾವ್ದೆಲ್ಲ ಅದು ಅಂತ ಹೇಳ್ಬೋದಾ? 8 ಅಂಗಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ. ಮತ್ತೆ 2 ಬಿಟ್ರಿ ಸಮಾಧಿ, ಧ್ಯಾನ, ಸಮಾಧಿ. ಇದನ್ನ ವಿವರಿಸ್ಬೋದಾ? ಇಲ್ಲ. ಓಕೆ.
ಈಗ ಯಮ ನಿಯಮ ತಿಳಿದ್ರೆ ಏನನ್ನು ಮಾಡ್ಬೇಕು ಏನನ್ನು ಮಾಡಬಾರ್ದು ಅಂತ ಅಲ್ವಾ. ಅಂದ್ರೆ ಇದು ಇಲ್ಲೀಗ ಆಸನ ನಂತರ ಆಸನ, ಈಗ ಯಮ ನಿಯಮ ಆಯ್ತು. ಆಸನ ಅಂತ ಹೇಳಿದ್ರೆ ಆಸನದಿಂದ ಏನಾಗ್ತದೆ, ನಾವು ಹೇಗೆ ಯಾವ ರೀತಿಯಾಗಿ ಕುಳಿತುಕೊಳ್ಬೇಕು, ಅದೇ ಇದರಲ್ಲಿ ಒಂದು ಶರೀರವನ್ನು ಸುಸ್ಥಿರಗೊಳಿಸುವಂಥದ್ದು, ಅಂದ್ರೆ ಯಾವುದೇ ರೋಗ ಬರೋದಿಲ್ಲ ಆ ರೀತಿಯಾಗಿ ಕುಳಿತುಕೊಳ್ಳುವಂಥದ್ದು. ನಂತರ ಇದಾಯ್ತು ಪ್ರಾಣಾಯಾಮ ಅಂತ ಹೇಳಿದ್ರೆ ಉಸಿರಾಟದ ಒಂದು ಉಸಿರಾಟದ ನಿಗ್ರಹಿಸುವುದು ಹೇಳಿದ್ರೆ ಹೇಗೆ ಮನಸ್ಸನ್ನು ನಿಗ್ರಹಿಸ್ಲಿಕ್ಕೆ ಆಗ್ತದೆ. ಅದರಿಂದ ಮನಸ್ಸಿನ ನಿಗ್ರಹ ಉಸಿರಾಟದಲ್ಲಿ ನಿಗ್ರಹಿಸುವ ಮೂಲಕ. ಇದು ನಂತರ ಪ್ರತ್ಯಾಹಾರ ಅಂತ ಹೇಳಿದ್ರೆ ಇಂದ್ರಿಯಗಳ ವಸ್ತುಗಳಿಂದ ದೂರ ಇಡುವಂಥದ್ದು. ಹಾಗೆ ಧಾರಣ, ಧ್ಯಾನ, ಸಮಾಧಿ ಇದನ್ನೀಗ ನಾವು 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇದನ್ನು ಏನ್ ಹೇಳ್ತಾರೆ, ಯೋಗ ಏಣಿ ಅಂತ ಹೇಳ್ತಾರೆ. ಒಂದೊಂದು ಹಂತ ಹಂತವಾಗಿ ಮಾಡುವಂಥದ್ದು. ಹಾಗೆ ಇದನ್ನು ಮಾಡಿ ಯೋಗಿಗಳು ಹೃದಯದಲ್ಲಿ ಪರಮಾತ್ಮನನ್ನು ಕಾಣ್ತಾರೆ. ಇದು ಯೋಗ ಸಾಧನೆ. ಇದನ್ನು ನಾವು ವಿವರವಾಗಿ ತಿಳಿಯಲಿದ್ದೇವೆ. ಈಗ ನಿಮ್ಗೊಂದು ಚಟುವಟಿಕೆ ಇದೆ. ನೀವು ಅಧ್ಯಾಯ 3ರಿಂದ 10, 11, 12, 13, 14, 15, 16 ಇಷ್ಟು ಶ್ಲೋಕಗಳನ್ನು ಗುರುತಿಸಿ, ಶ್ಲೋಕಗಳಿಂದ ಸಂಸ್ಕೃತ ಪದಗಳು, ನುಡಿಗಟ್ಟುಗಳು, ಭಾವಾರ್ಥಗಳಿಂದ ವಿವರಣೆಗಳು, ಸಾದೃಶ್ಯಗಳು. ಪ್ರಶ್ನೆ ಏನಂತ ಹೇಳಿದ್ರೆ, ವೈದಿಕ ಯಜ್ಞಗಳನ್ನು ಮಾಡುವ ಮೂಲಕ ಕ್ರಮೇಣ ಶುದ್ಧಿ ಆಗಬಹುದು ಎಂಬುದನ್ನು ಹೇಗೆ ಅದು ತೋರಿಸುತ್ತದೆ? ಈಗ 5 ಗುಂಪು ಮಾಡುದಾದ್ರೆ ಅಂದ್ರೆ ಮೊದಲನೇ ಗ್ರೂಪಿನವರು ಇದು ಬರೆದುಕೊಳ್ಬಹುದು. ಮೊದಲನೇ ಗುಂಪಿಗೆ 10ನೇ ಶ್ಲೋಕ ಅಂದ್ರೆ 3ನೇ ಅಧ್ಯಾಯದ್ದು 10ನೇ ಶ್ಲೋಕ, ನಂತರ 2ನೇ ಗುಂಪಿಗೆ 11ನೇ ಶ್ಲೋಕ, 3ನೇ ಗುಂಪಿಗೆ 12ನೇ ಶ್ಲೋಕ, 4ನೇ ಗುಂಪಿಗೆ 13ರಿಂದ 14ನೇ ಶ್ಲೋಕ ಮತ್ತು 5ನೇ ಗ್ರೂಪಿಗೆ 15ನೇ ಶ್ಲೋಕ. ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ. ವೈದಿಕ ಯಜ್ಞಗಳನ್ನು ಮಾಡುವ ಮೂಲಕ ಕ್ರಮೇಣ ಶುದ್ಧಿ ಆಗಬಹುದು ಎಂಬುದನ್ನು ಹೇಗೆ ಅದು ತೋರಿಸುತ್ತದೆ? ಎಲ್ಲರೂ ಕೂಡ ಜಾಯಿನ್ ಆಗ್ಬೋದು. ಎಲ್ಲರೂ ಕೂಡ ಗ್ರೂಪಿಗೆ ಜಾಯ್ನ್ ಆಗಿ.
ಈಗ 5 ಗ್ರೂಪ್ನಿಂದ 5 ಜನ ಹ್ಯಾಂಡ್ ರೈಸ್ ಮಾಡಿ. ಶೋಭಾ ಮಾತಾಜಿ ಅಟೆಂಡೆನ್ಸ್ ಹಾಕ್ತೀರಾ ಚಾಟರಿ? ಅಟೆಂಡೆನ್ಸ್ ಲಿಂಕ್ ಹಾಕ್ತೀರಾ ಮಾತಾಜಿ? ಹಾಕ್ತೀನಿ ಮಾತಾಜಿ ಇವಾಗ ಪೇಸ್ಟ್ ಮಾಡಕ್ಕೆ. ಅದು ಪೇಸ್ಟ್ ಮಾಡಿದೆ, ರಿಮೂವ್ ಆಗೋಗಿದೆ. ಇವಾಗ ಜಸ್ಟ್ ಹಾಕ್ತೀನಿ. ಎಲ್ಲರೂ ಕೂಡ ಅಟೆಂಡೆನ್ಸ್ ಪ್ರೆಸೆಂಟೇಶನ್ ಯಾರು ಪ್ರೆಸೆಂಟ್ ಮಾಡ್ತೀರಾ ನೀವು ವಿಡಿಯೋನ ಆನ್ ಮಾಡ್ಕೊಳ್ಳಿ. ಅಟೆಂಡೆನ್ಸ್ ಆಗಿದ್ರೆ ಓಕೆ, ಹಾಕಲಿಲ್ಲ ಅನ್ಕೊಳ್ಳಿ. ಎಲ್ಲರೂ ಕೂಡ ಅಟೆಂಡೆನ್ಸ್ ಕೊಡಿ. ಮಾತಾಜಿ ಅವರು ಚಾಟ್ ಅಲ್ಲಿ ಹಾಕಿದ್ದಾರೆ. ಎಸ್ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು 2ನೇ ಗುಂಪಿಂದ ಮಾತಾಡ್ತಾ ಇದ್ದೀನಿ ಮಾತಾಜಿ. ಅದರಲ್ಲಿ ಕವಿತಾ, ಲಕ್ಷ್ಮಿ, ಕಾಂಬ್ಳೆ, ಜ್ಯೋತಿಶ್ರೀ ಅವರಿದ್ರು. ನಾವು ಯಜ್ಞ 11ನೇ ಶ್ಲೋಕದಲ್ಲಿ ಹೇಗೆ ಹೇಳ್ತಿದ್ದಾರೆ ಅಂದ್ರೆ, ನಾವು ಯಜ್ಞ ಆಚರಣೆ ಮಾಡ್ಲೇಬೇಕಾಗುತ್ತೆ. ಈ ಯಜ್ಞಗಳ ಆಚರಣೆ ಅಂತಂದ್ರೆ ಭಗವಂತ ಒಂದೊಂದು ಇದಕ್ಕೂ ದೇವತೆಗಳನ್ನ ನೇಮಿಸಿದಾನೆ. ಅವರು ನಮಗೆ ಈಗ ಉದಾಹರಣೆ ಗಾಳಿ, ನೀರು, ವಾಯು ಅವೆಲ್ಲ ಬೇಕಾಗುತ್ತೆ ನಮ್ಗೆ. ಹಾಗಾಗಿ ಒಂದೊಂದು ದೇವತೆಗಳನ್ನ ಒಂದೊಂದು ಇದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ನಾವು ಅವ್ರನ್ನ ಯಜ್ಞದ ಮೂಲಕ ಅವ್ರನ್ನ ಸುಪ್ರೀತರನ್ನಾಗಿ ಮಾಡಿದ್ರೆ ನಮ್ಗೆ ಆಹಾರ ಅದು ಎಲ್ಲ ನಮ್ಗೆ ನೈಸರ್ಗಿಕ ಉತ್ಪನ್ನಗಳು ದೊರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಎಲ್ಲಾ ಯಜ್ಞಗಳ ಭೋಕ್ತಾರಂ ಯಜ್ಞ ತಪಾಸಂ ಅಂದ್ರೆ ಭಗವಂತನ ಎಲ್ಲದಕ್ಕೂ ಯಜ್ಞಗಳ ಮೂಲ. ಅದು ಏನೇ ಮಾಡಿದ್ರು ನಾವು ಅವನಿಗೆ ಸೇರುತ್ತೆ. ಯಜ್ಞಗಳಲ್ಲಿ ಹೇಳಿದ ಹಾಗೆ ಆಚರಣೆ ಮಾಡಿದಾಗ ದೇವತೆಗಳು ಸಹ ಸಂತುಷ್ಟರಾಗಿ ನೈಸರ್ಗಿಕ ಸಂಪತ್ನ ಹೆಚ್ಚು ಹೆಚ್ಚು ಕೊಡ್ತಾರೆ ಅಂತ ಹೇಳ್ತಾರೆ. ಆಗ ಆಹಾರ ಅಭಾವನು ಉಂಟಾಗಲ್ಲ ಅಂತ ಹೇಳ್ತಿದ್ದಾರೆ. ಯಜ್ಞಗಳನ್ನ ನಾವು ಮಾಡಿದಾಗ ನಮಗೆ ಮುಕ್ತಿಗೆ ದಾರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಜ್ಞಾಚರಣೆಯಿಂದ ಎಲ್ಲಾ ಕರ್ಮಗಳು ಶುದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಾತಾಡಿ ವೇದಗಳಲ್ಲಿ ಹೇಳಿರುವಂತೆ ಆಹಾರ ಶುದ್ಧೌ ಸತ್ವ ಶುದ್ಧಿ ಸತ್ವ ಶುದ್ಧೌ ಧ್ರುವ ಸ್ಮೃತಿ ಲಂಬೆ ಸರ್ವ ಗ್ರಂಥಿನ ವಿಪ್ರಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಜ್ಞಾಚರಣೆಯಿಂದ ಮನುಷ್ಯನ ಆಹಾರವು ಪವಿತ್ರ ಆಗುತ್ತೆ. ಪವಿತ್ರ ಆಹಾರ ನಾವು ಸೇವಿಸೋದ್ರಿಂದ ಮನುಷ್ಯನ ಬದುಕು ಪವಿತ್ರ ಆಗುತ್ತೆ. ಆ ಬದುಕು ಪವಿತ್ರ ಆದಾಗ ನಮ್ಮ ಸ್ಮೃತಿಯಲ್ಲಿನ ಸೂಕ್ಷ್ಮ ಅಂಗಾಂಶಗಳೂ ಪವಿತ್ರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಇದರಿಂದ ನಾವು ಮೋಕ್ಷ ಮಾರ್ಗವನ್ನ ಚಿಂತಿಸಬಹುದು. ಇವೆಲ್ಲವೂ ನಮ್ಮನ್ನ ಕೃಷ್ಣ ಪ್ರಜ್ಞೆಗೆ ದಾರಿ ಮಾಡ್ಕೊಡುತ್ತೆ. ನಾವು ಮೇಲೆ ಹೋಗೋದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಹೆಚ್ಚು ಹೆಚ್ಚು ಮುಂದುವರಿಯೋದಕ್ಕೆ ಇದು ದಾರಿ ಮಾಡ್ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಮತ್ತೆ ಕೃಷ್ಣ ಪ್ರಜ್ಞೆ ಮಾಡೋದಕ್ಕೆ ನಮ್ಗೆ ಭಗವಂತ ಆಮೇಲೆ ಬ್ಯಾಕ್ ಟು ಗಾಡೆಡ್ ಮರಳಿ ಭಗವಂತನ ಧಾಮಕ್ಕೆ ಹೋಗಕ್ಕೂ ನಾವು ಇದರಿಂದ ಈ ಯಜ್ಞಾಚರಣೆಯಿಂದ ನಮ್ಗೆ ಗೊತ್ತಾಗುತ್ತೆ. ವೇದಗಳಲ್ಲಿ ಇದು ಹೇಳಿದ್ದಾರೆ. ಯಜ್ಞಾಚರಣೆಯಿಂದ ನಾವು ಭಗವಂತನ ಮರ್ತು ಬಿಟ್ಟಿದೀವಿ. ಹಾಗಾಗಿ ನಾವು ಭಗವಂತನ ಸೇರೋದಕ್ಕೋಸ್ಕರ ಭಗವಂತ ನಮ್ಗೆ ಇದೊಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ. ಬ್ಯಾಕ್ ಟು ಗಾಡೆಡ್ ಅಂತ ಪ್ರಭುಪಾದ ಹೇಳಿದ್ದಾರೆ. ಆದ್ರಿಂದ ಯಜ್ಞ ಧನ್ಯವಾದ. ಹರೇ ಕೃಷ್ಣ. ಪದ್ಮಿನಿ ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ.
ಉಷಾ ಮಾತಾಜಿ ವಿಡಿಯೋ ಆನ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇರೋ ಭಕ್ತರನ್ನ ಸಂತರು ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಅವರು ಭಗವಂತನಿಗೆ ಏನು ಸಮರ್ಪಣೆ ಮಾಡದೆ ಅವರು ಏನು ತಗೊಳ್ಳೋದಿಲ್ಲ. ನಿಮ್ಮ ಗ್ರೂಪ್ ನಂಬರ್ ಸ್ವೀಕರಿಸೋದು. ಮಾತಾಜಿ 13 ಮತ್ತೆ 14 ಶ್ಲೋಕ ಬಂದಿತ್ತು ನಮ್ಗೆ. ನಮ್ ಗ್ರೂಪ್ ಅಲ್ಲಿ ರಾಜು ಪ್ರಭುಜಿ ಮತ್ತೆ ವಿಡಿಯೋ ಆಫ್ ಮಾಡಿ. ವಿನಿತಾ ಮಾತಾಜಿ ಮತ್ತೆ ಸುನಿತಾ ಮಾತಾಜಿ ಮತ್ತೆ ನಾನು. ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ವಿಡಿಯೋ ಆಫ್ ಮಾಡಿ, ಇಲ್ಲಾಂದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡಿ. ಭಕ್ತಿ ತರಗತಿಯಲ್ಲಿ ಎಲ್ಲರೂ ವಿಡಿಯೋ ಆನ್ ಮಾಡಿರ್ಬೇಕು. ಮಾತಾಜಿ ಈಗ ವಿಡಿಯೋ ಆಫ್ ಮಾಡ ಅಲ್ಲ, ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಮಾತ್ರ. ಇದೆ ಮಾತಾಜಿ. ಮಾತಾಜಿ ಅದೇ ಇಲ್ಲಿ ಭಕ್ತರನ್ನ ಸಂತರು ಅಂತ ಕರೀತಾ ಇದ್ದಾರೆ. ಅವ್ರು ಏನು ಭಗವಂತನಿಗೆ ಸಮರ್ಪಣೆ ಮಾಡದೆ ಅವ್ರೇನು ಸ್ವೀಕರಿಸೋದಿಲ್ಲ. ಮತ್ತೆ ಹೀಗೆ ಭಕ್ತಿ ಸೇವೆಯನ್ನ ಮಾಡ್ತಾ ಅವರು ಶ್ರವಣ ಕೀರ್ತನ ಸ್ಮರಣೆ ಹೀಗೆ ಭಕ್ತಿಯಲ್ಲಿ ಮುಂದುವರಿತಿರ್ತಾರೆ. ಮತ್ತೆ ಹೀಗೆ ಅವ್ರು ಮಾಡೋದ್ರಿಂದ ಈ ಐಕ ಕಲ್ಮಶ ಏನಿದೆ ಅದರಿಂದ ದೂರವಾಗ್ತಾರೆ. ಹೀಗೆ ದೂರವಾಗಿ ಮತ್ತೆ ಇನ್ನೊಂದು ಇಲ್ಲಿ ಭಗವಂತನ ಪ್ರಸಾದದ ಬಗ್ಗೆ ಹೇಳ್ತಾ ಇದ್ದಾರೆ ಮಾತಾಜಿ. ಭಗವಂತನಿಗೆ ನಾವು ನೈವೇದ್ಯ ಮಾಡಿ ನಾವು ಅದನ್ನ ಸ್ವೀಕರಿಸೋದ್ರಿಂದ ಐಕ ಕಲ್ಮಶಗಳಿಂದ ನಾವು ಮುಕ್ತವಾಗ್ತೀವಿ. ಇಲ್ಲ ಅಂತ ಅಂದ್ರೆ ಈ ಪ್ರಕೃತಿ ಏನು ನಮ್ಮ ಶಿಕ್ಷೆಯನ್ನ ಕೊಡುತ್ತೆ ಅದನ್ನ ನಾವು ಅನುಭವಿಸ್ಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇದೊಂದು ಸಾಂಕ್ರಾಮಿಕ ರೋಗ ಹೇಗಿರುತ್ತೆ, ಅದು ಕೂತಿನಾಶಕ ಸಾಂಕ್ರಾಮಿಕ ರೋಗವನ್ನ ಬಂದಾಗ ಅದು ಕೂತಿನಾಶಕ ಲಸಿಕೆ ಹಾಕಿಸ್ಕೊಂಡಾಗ ನಮ್ಗೆ ಹೇಗೆ ಅದು ಗುಣವಾಗುತ್ತಾ ಹಾಗೆ ಕೃಷ್ಣ ಪ್ರಸಾದ ಅನ್ನೋದು ನಾವು ತಗೊಳ್ಳೋದ್ರಿಂದ ನಾವು ಐಕ ಕಲ್ಮಶಗಳಿಂದ ದೂರವಾಗ್ತೀವಿ. ಮತ್ತಿನ್ನೊಂದು ಇಲ್ಲಿ ಮನುಷ್ಯ ತಗೊಳ್ಳೋ ಆಹಾರ ಧಾನ್ಯಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಮನುಷ್ಯ ಅದನ್ನ ತಗೊಳ್ತಾನೆ. ನಾವು ಆಹಾರ ನಾವು ತಗೊಳ್ಬೇಕು ಅಂತಾರೆ ಅದು ಧಾನ್ಯಗಳನ್ನ ನಾವು ಬೆಳಿಬೇಕಾಗತ್ತೆ. ಧಾನ್ಯಗಳು ಬೆಳಿಬೇಕು ಅಂದ್ರೆ ಮಳೆ ಬೇಕಾಗತ್ತೆ. ಮಳೆ ನಮ್ಗೆ ದೇವತೆಗಳಿಂದ ಸಿಗುತ್ತೆ. ಅಂದ್ರೆ ಇಂದ್ರ ಚಂದ್ರ ಇವರೆಲ್ಲರೂ ಭಗವಂತ ನೇಮಕ ಮಾಡಿರುವಂತ ಆ ಒಂದು ಕೆಲಸಕ್ಕೆ ಭಗವಂತನ ಸೇವಕರು. ಹಾಗಾಗಿ ಇವ್ರು ಭಗವಂತನ ಸೇವಕರು. ಮತ್ತೆ ಈ ಯಜ್ಞಗಳನ್ನ ಮಾಡೋದ್ರಿಂದ ಭಗವಂತ ಸುಪ್ರೀತನಾಗ್ತಾನೆ. ಮತ್ತೆ ಈ ನಿಸರ್ಗದ ನಿಯಮ ಏನಿದೆ. ಹರೇ ಧನ್ಯವಾದಗಳು ಮಾತಾಜಿ. ಆಶಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಗ್ರೂಪ್ 1 ಇಂದ ಮಾತಾಡ್ತಾ ಇದ್ದೀನಿ. ನೀವು ನಮಗೆ ಸಿಕ್ಕಿದ್ದು ಡಿವೈಸ್ ಇಂದ ಬರ್ಬೇಡಿ, ಡಬಲ್ ವಾಯ್ಸ್ ಕೇಳ್ತಾ ಉಂಟು. ಮಾತಾಜಿ ನಾನು ಯಾವ್ದು ಡಿವೈಸ್ ಆನ್ ಮಾಡ್ಕೊಂಡಿಲ್ಲ ಮಾತಾಜಿ. ಅಲ್ಲ, ನಿಮ್ಮ ಟರ್ನ್ ಬರುವಾಗ ಮಾತ್ರ ಆತರ ಕೇಳಿಸುತ್ತೆ ಪ್ರತಿ ಸಲ. ಹೌದಾ? ಓಕೆ ಮಾತಾಜಿ, ಅದ್ ನನಗೆ ಗೊತ್ತಿಲ್ಲ. ಬಟ್ ಸಿಂಗಲ್ ಫೋನ್ ಇಂದಾನೆ ನಾನು ಅಟೆಂಡ್ ಆಗ್ತಾ ಇರೋದು ಮಾತಾಜಿ. ನಮ್ಮ ಗ್ರೂಪ್ ಅಲ್ಲಿ 4 ಜನ ಇದ್ವಿ. ಅನಂತ ಕುಲಕರ್ಣಿ ಪ್ರಭುಜಿ, ಮುನಿರಾಜು ಪ್ರಭುಜಿ ಮತ್ತೆ ಶುಭ ಮಾತಾಜಿ, ನಾವು 4 ಜನ ಇದ್ವಿ ಮಾತಾಜಿ. ನೋಡಿ, ನಾನು ಇವಾಗ ನಿಮ್ಗೆ ಸ್ಪಷ್ಟ ಹೇಳ್ತೇನೆ, ವಿಡಿಯೋ ಆನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ಭಕ್ತಿ ಶಾಸ್ತ್ರಿ ಅಂದ್ರೆ ಇಲ್ಲಿ ವಿಡಿಯೋ ಆನ್ ಮಾಡಿ ನೀವು ಎಲ್ಲ ಪ್ರೆಸೆಂಟ್ ಮಾಡ್ಬೇಕು. ಎಸ್ ಮಾತಾಜಿ, ಇದ್ರಲ್ಲಿ ಸಿಕ್ಕಿರೋದು ಸೃಷ್ಟಿಯ ಪ್ರಾರಂಭದಲ್ಲಿನೇ ಭಗವಂತ ಮನುಷ್ಯರಿಗೆ ಯಜ್ಞಗಳನ್ನ ಆಚರಣೆ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸಿಕೊಟ್ಟಿನೇ ಭಗವಂತ ಭೂಮಿಗೆ ಕಳಿಸ್ಕೊಡ್ತಾರೆ. ಯಾಕೆ ಅಂತಂದ್ರೆ ಭಗವದ್ಧಾಮಕ್ಕೆ ಹಿಂತಿರುಗ್ಬೇಕು ಅಂತಂದ್ರೆ ಯಜ್ಞಗಳ ಸಹಾಯದಿಂದನೇ ನಾವು ಭಗವದ್ಧಾಮಕ್ಕೆ ಮರಳಬಹುದು. ಅದಕ್ಕೋಸ್ಕರನೇ ಎಲ್ಲಾ ಜೀವಿಗಳಿಗೂ ಯಜ್ಞದ ಆಚರಣೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಭಗವಂತ. ಇದನ್ನ ಭಗವದ್ಗೀತೆನಲ್ಲಿ ವೇದೈಶ್ಚ ಸರ್ವೈರಹ ಮೇವ ವೇದ್ಯಾಹ ಅಂತ ಹೇಳಿ ಒಂದು ಇದು ವಾಕ್ಯವನ್ನ ಕೊಟ್ಟಿದ್ದಾರೆ. ಇದ್ರ ಅರ್ಥ ಏನು ಅಂತಂದ್ರೆ ವೇದ ತತ್ವಗಳನ್ನ ತಿಳಿಯೋದೆ ಭಗವಂತ ಮತ್ತು ಜೀವಿಗಳ ನಡುವಿನ ಸಂಬಂಧವನ್ನ ತಿಳಿಸ್ಕೊಡೋದಿಕ್ಕೆ. ಮತ್ತೆ ಭಾಗವತಮಲ್ಲೂ ಕೂಡ ಶುಕಮುನಿಗಳು ಎಷ್ಟು ಇದ್ರಲ್ಲೆಲ್ಲ ಹೇಳಿದ್ದಾರೆ. 2.4.20 ನಲ್ಲೂ ಕೂಡ ಹೇಳಿದ್ದಾರೆ, ಪತಿಂ ವಿವಸ್ವತ ತೇಶ್ವರಂ ಅಂತ ಹೇಳಿ. ಅಂದ್ರೆ ಎಲ್ಲಾ ಜೀವಿಗಳ ಪತಿಯು ಕೂಡ ಶ್ರೀ ಅಂದ್ರೆ ದೇವೋತ್ತಮ ಪರಮ ಪುರುಷ ವಿಷ್ಣುವೇ ಆಗಿದ್ದಾರೆ ಅಂತ. ಮತ್ತೆ ಉದಾಹರಣೆಗೆ ಹೇಳ್ಬೋದು ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಯುಗ ಅವತಾರದಲ್ಲಿ ಕಲಿಯುಗದ ಅವತಾರವಾಗಿ ಚೈತನ್ಯ ಮಹಾಪ್ರಭುಗಳು ಬಂದಾಗ ಸಂಕೀರ್ತನ ಆಂದೋಲನವನ್ನು ಎಲ್ಲಾ ಕಡೆನೂ ಹರಡ್ತಾರೆ ಭಾರತದಲ್ಲಿ ಪೂರ್ಣವಾಗಿ. ಇದರಿಂದ ನಾವು ಬೇಕಾಗಿರ್ತಕ್ಕಂತಹ ಜೀವಿಗೆ ಅವಶ್ಯಕತೆ ಇರ್ತಕ್ಕಂತಹ ಎಲ್ಲದನ್ನು ನಾವು ಸಂಕೀರ್ತನ ಯಜ್ಞದ ಮುಖಾಂತರನೇ ಪಡಿಬಹುದು. ಇದರಿಂದ ನಾವು ಭಗವದ್ಧಾಮಕ್ಕೆ ಮರಳೋದಕ್ಕೆ ದಾರಿ ಆಗ್ತದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ.
ಭವ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ನಮ್ದು ಗ್ರೂಪ್ 5 ಮಾತಾಜಿ. ನಮ್ದು ಶ್ಲೋಕ 15 ಬಂದಿತ್ತು. ಇದ್ರಲ್ಲಿ 4 ಜನ ಇದ್ವಿ. ಲತಾಮಣಿ ಮಾತಾಜಿ, ಶೋಭಾ ಎನ್ ಮಾತಾಜಿ ಮತ್ತೆ ಮಂಜು ಪ್ರಭುಗಳು ಅಂತ ಹೇಳ್ಬಿಟ್ಟು. ಇದರಲ್ಲಿ ಶೋಭಾ ಮಾತಾಜಿ ನಂಗೆ ಪಾಯಿಂಟ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಈ ಒಂದು ಶ್ಲೋಕದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಾವ್ ಏನೇ ಯಜ್ಞಗಳನ್ನ ಮಾಡಿದ್ರು ಆ ಭಗವಂತನ ಅಂದ್ರೆ ವಿಷ್ಣುವಿನ ತೃಪ್ತಿಗಾಗಿನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಇದೆಲ್ಲ ನಮ್ಗೆ ನಾವೇನೇ ವೇದಗಳ ದಿಗ್ದರ್ಶನ ಇಲ್ಲದೆ ನಾವೇನೇ ಯಜ್ಞಗಳನ್ನ ಮಾಡಿದ್ರು ಸಹ ಅದು ವಿಕರ್ಮ ಅನ್ಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಈ ನಮ್ಗೆ ಕರ್ಮಕಾಂಡದಿಂದ ಆಚೆ ಬರ್ಬೇಕು ಅಂತ ಹೇಳಿದ್ರೆ ನಾವ್ ಯಾವುದರ ಮಾರ್ಗದರ್ಶನ ಪಡಿಬೇಕು ಅಂತ ಹೇಳಿದ್ರೆ ವೇದಗಳ ಮಾರ್ಗದರ್ಶನ ಪಡಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಯಾವ ರೀತಿ ನಾವು ಸಾಮಾನ್ಯ ಜನಗಳು ಒಂದ್ ಸರ್ಕಾರ ಏನು ಕೊಡುತ್ತೆ ಅದೇ ರೀತಿ ಫಾಲೋ ಮಾಡ್ತೀವೋ ಅದೇ ರೀತಿ ವೇದಗಳು ಅನ್ನೋದು ನಮ್ಗೆ ಒಂದು ಮಾರ್ಗದರ್ಶನ ಆಗಿರುತ್ತೆ. ನಾವು ಭಗವಂತನ ಇದರಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದರಲ್ಲಿ ವೇದಗಳ ಬಗ್ಗೆ ಅಂತ ಹೇಳಿದ್ರೆ 4 ವೇದಗಳು ಕೊಟ್ಟಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಸೊ ಈ ವೇದಗಳು ಸ್ವತಃ ಭಗವಂತನ ಉಸಿರಿನಿಂದ ಬಂದಿರುವಂತದ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಈ ಒಂದು ಶ್ಲೋಕದಲ್ಲಿ. ಹಾಗೆ ಭಗವಂತ ಯಾವ ತರ ಅಂತ ಹೇಳಿದ್ರೆ ಅವ್ರದ್ದು ಪರಿಪೂರ್ಣ ಇಂದ್ರಿಯಗಳು, ನಮ್ದು ಅಪರಿಪೂರ್ಣ ಇಂದ್ರಿಯಗಳು, ಅವ್ರದ್ದು ಪರಿಪೂರ್ಣ ಇಂದ್ರಿಯಗಳಾಗಿರುತ್ತೆ. ಅವನು ಕೇವಲ ಅವರ ಕಣ್ಣೋಟದಿಂದನೇ ಇಡೀ ಗರ್ಭದಾನ ಮಾಡಬಲ್ಲ, ಅಂದ್ರೆ ಸೃಷ್ಟಿಯನ್ನ ಮಾಡಬಲ್ಲ. ಇಂತ ಸೃಷ್ಟಿಸಿದ ನಮ್ಮಂತ ಬದಾತ್ಮರು ಏನ್ ಮಾಡ್ತೀವಿ ಹೇಳಿದ್ರೆ, ನಾವು ನಮ್ಮ ವಿಕೃತ ಆಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸಿಕೊಂಡು ವಾಪಸ್ ಭಗವತ್ ಧಾಮಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಾವು ವೇದಗಳ ಮಾರ್ಗದರ್ಶನ ಪಡೆದು ಅದ್ರ ರೀತಿಯಲ್ಲಿ ನಡ್ಕೊಬೇಕು. ಆದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ವೇದಗಳನ್ನ ಆಚರಣೆ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಮತ್ತೆ ಯಜ್ಞಗಳ ಆಚರಣೆನೂ ತುಂಬಾನೇ ಕಷ್ಟ ಆಗಿರುತ್ತೆ. ಯಾಕಂದ್ರೆ ನಾವ್ ಇವಾಗ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಇದೆಲ್ಲದಕ್ಕೂ ನಮ್ಗೆ ಬೆಟರ್ ಆಪ್ಷನ್ ಫೈನಲ್ ಆಗಿ ಏನಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ. ಸೊ ಇವೆಲ್ಲದರ ಬದಲಾಗಿ ನಾವು ಕೃಷ್ಣ ಪ್ರಜ್ಞೆ ಒಂದು ಮಾಡಿದ್ರೆ ಸಾಕು. ನಮ್ಮಂತಹ ಬದ್ಧಾತ್ಮಗಳು ಯಜ್ಞಗಳ ಏನ್ ಮಾಡಿದೀವಿ ಅದರ ಪ್ರತಿಫಲ ನಮ್ಗೆ ಸಿಗುತ್ತೆ. ಮತ್ತೆ ನಾವು ಫೈನಲ್ ಆಗಿ ತಿಳ್ಕೊಳೋದು ಅಷ್ಟೇ, ವೈದಿಕ ಯಜ್ಞಗಳು ಮತ್ತೆ ವೈದಿಕ ಕರ್ಮಗಳ ಆಚರಣೆಗೆ ಬದಲಾಗಿ ನಾವು ಆ ಸ್ಥಾನವನ್ನ ಪಡಿತೀವಿ ಕೃಷ್ಣ ಪ್ರಜ್ಞೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಫೈನಲ್ ಆಗಿ ಹೇಳ್ತಿದ್ದಾರೆ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಎಸ್, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಒಂದು ಗ್ರೂಪ್ನವ್ರು ಹೇಳಿಲ್ವಾ? ಗೌರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ, ನಾವು 13ನೇ ಶ್ಲೋಕ ಗ್ರೂಪ್ ನಂಬರ್ 3 ನಮ್ಮಲ್ಲಿ 4 ಜನ ಇದ್ವಿ. ಪೂಜಾ ಮೂರ್ತಿ ಮಾತಾಜಿ ಅವರಿಗೆ ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ, ಅವರಿಗೆ ಪಾಯಿಂಟ್ಸ್ ಮಾಡ್ಕೊಟ್ಟಿದ್ವಿ. ಸೊ ಅಲ್ಲಿ ಏನಿದೆ ಅಂತಂದ್ರೆ 13ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ರೆ ಎಲ್ಲಾ ಪಾಪಗಳಿಂದ ಬಿಡುಗಡೆ ಆಗೋದಂತಂದ್ರೆ ಪ್ರಸಾದ ತಿನ್ನೋದ್ರಿಂದ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದ್ರಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಫಾಲೋ ಮಾಡೋರಿಗೆ ಸಂತರು ಅಂತ ಹೇಳ್ತಾ ಇದ್ರೆ, ಆ ಸಂತರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ನವವಿಧ ಭಕ್ತಿ ಸೇವೆಯಲ್ಲಿ ಯಜ್ಞಗಳನ್ನ ಸದಾ ಆಚರಣೆ ಮಾಡ್ತಾ ಇರ್ತಾರೆ. ಅವರು ಎಲ್ಲಾ ಪಾಪಮಯ ಕಲ್ಮಶದಿಂದ ಅವರು ಮುಕ್ತರಾಗ್ತಾರೆ. ಮತ್ತೆ ಯಾರು ಅಂದ್ರೆ ಅವ್ರು ಏನೇ ಕೆಲಸ ಮಾಡಿದ್ರು, ಅವರು ಯಾವುದೇ ರೀತಿಯಲ್ಲಿ ಕೆಲಸ ಮಾಡಿದ್ರು ಅವರು ಯಾವುದೇ ಅವರು ಕರ್ಮ ಬಂಧನಕ್ಕೆ ಅಂಟ್ಕೊಳ್ಳೋದಿಲ್ಲ. ಅಂತಂದ್ರೆ ಅವ್ರು ಮಾಡ್ತಕ್ಕಂತಹ ಎಲ್ಲಾ ಕರ್ಮಗಳು ಯಜ್ಞ ಆಚರಣೆ ಯಜ್ಞ ತರ ಮಾಡ್ತಾ ಇದ್ದಾರೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಬರಕ್ಕೆ ಸಾಧ್ಯವಾಗುವುದಿಲ್ಲವೋ ಅವರು ಈ ಪ್ರಕ್ರಿಯೆಯನ್ನ ಅನುಸರಿಸಕ್ ಸಾಧ್ಯ ಆಗುದಿಲ್ಲ, ಅವರು ಸಂತೋಷವಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೀರಾ, ಚೆನ್ನಾಗಿ ಡಿಸ್ಕಷನ್ ಮಾಡಿ. ಈಗ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ನೋಡೋಣ. ಓದೋರು ಹ್ಯಾಂಡ್ ರೈಸ್ ಮಾಡ್ಬೋದು. ಎಸ್, ಪದ್ಮಿನಿ ಮಾತಾಜಿ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಆಗ್ಲೇ ನನ್ಗೆ ಅದೇ ನನ್ನ ಕಂಪ್ಯೂಟರ್ ಮೋಸ್ಟ್ಲಿ ನೀವು ಆನ್ ಮಾಡಿದಾಗ ನನ್ಗೆ ಅದು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಂಪ್ಯೂಟರ್ ಇಂದ. ಅದು ನನ್ನ ಕಡೆಯಿಂದ ಸಾರಿ ಮಾತಾಜಿ. ನಾನು ಗ್ರೂಪ್ ನಂಬರ್ 3 ಇಲ್ಲಿ ಇದ್ದೆ.
ನಮ್ ಗ್ರೂಪ್ ಅಲ್ಲಿ ಅಲ್ಲ, ಗೌರಿ ಅದು ಮುಗೀತು. ಈಗ ಇದನ್ನ ಓದ್ತೀರಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅನ್ಮ್ಯೂಟ್ ಮಾಡಿದ್ದು. ಆಗಿದ್ರೆ ಅದು ಕೊನೆಗೆ ಹೇಳಲ್ಲ ಮಾತಾಜಿ ಆಮೇಲೆ. ಮತ್ತೆ ಹೇಳಿ. ಓಕೆ. ಕರ್ಮಕಾಂಡ, ಕರ್ಮಯೋಗ. ಯಜ್ಞ ಆಚರಣೆಯಿಂದ ಮನುಷ್ಯನ ಆಹಾರವು ಪವಿತ್ರವಾಗುತ್ತದೆ. ಪವಿತ್ರವಾದ ಆಹಾರವನ್ನು ಸೇವಿಸಿದ ಮನುಷ್ಯನ ಬದುಕೇ ಪವಿತ್ರವಾಗುತ್ತದೆ. ಬದುಕು ಪವಿತ್ರವಾದಾಗ ಸ್ಮೃತಿಯಲ್ಲಿನ ಸೂಕ್ಷ್ಮ ಅಂಗಾಂಶಗಳು ಪವಿತ್ರವಾಗುತ್ತವೆ. ಸ್ಮೃತಿಯು ಪವಿತ್ರವಾದ ಮನುಷ್ಯನು ಮೋಕ್ಷ ಮಾರ್ಗವನ್ನು ಕುರಿತು ಚಿಂತಿಸಬಹುದು. 3.11 per word. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು, ಯಾರು ಯಜ್ಞಾಚರಣೆಯನ್ನು ಮಾಡ್ತಾರೆ ಅವರಿಗೆ ಆಹಾರದ ಅಭಾವ ಆಗೋದಿಲ್ಲ. ಆದ್ರೆ ಯಾರು ಮಾಡೋದಿಲ್ಲ ಅವರಿಗೆ ಆಹಾರದ ಕೊರತೆ ಉಂಟಾಗ್ತದೆ ಅಂತ ಹೇಳಿ. ಈಗ ನಾವು ಪ್ರಪಂಚದ ಬಹಳಷ್ಟು ಭಾಗಗಳನ್ನು ನೋಡ್ಬೋದು, ಅಲ್ಲಿ ಆಹಾರದ ಕೊರತೆ ಇದೆ. ಯಾಕೆಂತ ಹೇಳಿದ್ರೆ ಯಜ್ಞವನ್ನು ಮಾಡೋದಿಲ್ಲ ಅವರು. ಆಹಾರ, ನಿದ್ರಾ, ಭಯ, ಮೈಥುನ ಅಂತ ಹೇಳಿದ್ರೆ ಪ್ರಾಣಿಗಳಂತೆ ಅಂದ್ರೆ ಪಶುಗಳಂತೆ ಜೀವಿಸಿದ್ರೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಈಗ ಯಜ್ಞವನ್ನು ಮಾಡಬೇಕು. ನಾವು ಏನು ಆಹಾರ ಧಾನ್ಯಗಳನ್ನು ಹರೇ ಕೃಷ್ಣ. ಒಂದು ನಿಮಿಷ, ಯಾರು ಅನ್ಮ್ಯೂಟ್ ಆಗಿದ್ದೀರಾ? ಮ್ಯೂಟ್ ಆಗ್ಬಿಡಿ ನಿಮ್ಮ ಟರ್ನ್ ಆದ ಹಾಗೆ. ಎಸ್, ಇಲ್ಲಿ ಪಶುಗಳಂತೆ ಜೀವಿಸಬಾರ್ದು ಅಂತೇಳಿ. ಆಗ ನಮಗೂ ಪಶುಗಳಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಸೊ ಯಜ್ಞಗಳನ್ನು ಮಾಡ್ಬೇಕು. ಯಜ್ಞವನ್ನು ಮಾಡಿದ್ರೆ ಮಾತ್ರ ಆಹಾರದ ಅಭಾವ ಉಂಟಾಗೋದಿಲ್ಲ. ಸೊ ಈ ಯಜ್ಞವನ್ನು ಮಾಡುವುದರಿಂದ ನಮ್ಮ ಆಹಾರ ಶುದ್ಧವಾಗ್ತದೆ. ಈಗ ನನಗೆ ಇಷ್ಟ ಅಂತೇಳಿ ನಾವು ಆಹಾರ ತಯಾರಿಸಿದ್ರೆ ಅದರಿಂದ ಸಮಸ್ಯೆನೇ ಉಂಟಾಗ್ತದೆ. ಇದು ಭಗವಂತನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾವು ಆಹಾರವನ್ನು ತಯಾರಿಸಿ ಭಗವಂತನಿಗೆ ನೈವೇದ್ಯ ಮಾಡಿ ನಂತರ ಸ್ವೀಕರಿಸ್ಬೇಕು. ಇದರಿಂದ ಏನಾಗ್ತದೆ, ಆ ಪ್ರಸಾದವನ್ನು ಸ್ವೀಕರಿಸಿದಾಗ ನಾವು ನಮ್ಮ ಒಂದು ಮನಸ್ಸು ಭಗವಂತನ ಕಡೆಗೆ ಚಿಂತಿಸ್ತಾ ಇರ್ತದೆ. ಇಲ್ಲದಿದ್ರೆ ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಆಹಾರವನ್ನು ಸ್ವೀಕರಿಸಿದ್ರೆ ಏನಾಗ್ತದೆ, ಅದರಿಂದ ನಮ್ಮ ಯಾಕಂತ ಹೇಳಿದ್ರೆ ಭಗವಂತನ ಸೇವೆಗಾಗಿ ಇರುವಂತದ್ದು ಈ ಶರೀರ. ಸೊ ಭಗವಂತನ ಒಂದು ಪ್ರಸಾದದಿಂದಲೇ ಈ ಶರೀರವಾದ ಪೋಷಣೆ ಆಗುವಂಥದ್ದು. ಸೊ ಭಗವಂತನ ಸೇವೆಗಾಗಿ ಭಗವಂತನೇ ನೀಡಿದ ಈ ಶರೀರವನ್ನು ನಾವು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂತ ಆಹಾರವನ್ನೇ ನೀಡಬೇಕು. ಅದಕ್ಕೆ ಈಗ ನೀವು ನೋಡ್ತೀರಾ 17ನೇ ಅಧ್ಯಾಯದಲ್ಲಿ ಅಲ್ವಾ, ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ನೋಡಿದ್ದೀರಾ ಏನಂತೇಳಿ, ಅಲ್ಲಿ 3 ಗುಣಗಳಲ್ಲಿ ಆಹಾರವನ್ನು ಒಂದು ಆಹಾರ ಹೇಳಲಾಗ್ತದೆ. 3 ಗುಣಗಳಲ್ಲಿರುವ ಅಂದ್ರೆ ಸತ್ವಗುಣದಲ್ಲಿರುವವರು ಸಾತ್ವಿಕವಾದ ಆಹಾರವನ್ನು ಸ್ವೀಕರಿಸ್ತಾರೆ, ರಜೋಗುಣದಲ್ಲಿರುವವರು ರಾಜಸಿಕ ಆಹಾರವನ್ನು ಸ್ವೀಕರಿಸಿದ್ರೆ, ತಮೋ ಗುಣದಲ್ಲಿದ್ರೆ ಅವರು ತಾಮಸಿಕ ಆಹಾರವನ್ನು ಸ್ವೀಕರಿಸ್ತಾರೆ. ಸೊ ಯಾವ ರೀತಿಯಾದಂತ ಆಹಾರವನ್ನು ಸ್ವೀಕರಿಸ್ತೇವೆ ಅದೇ ರೀತಿಯಾದಂತ ಒಂದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ, ಅದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಇದು ನಾವು ತಿಳಿದುಕೊಂಡಿದ್ದೇವೆ ಅಲ್ವಾ. ಸೊ ಹಾಗೆ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಈಗ ಯಾರು ಈ ಮದ್ಯಪಾನ ಮಾಡುವಂಥದ್ದು, ಮಾಂಸಾಹಾರ ಸೇವನೆ ಮಾಡುವಂಥದ್ದು, ಇದರಿಂದೆಲ್ಲ ಮಾಡಿದಾಗ ಏನಾಗ್ತದೆ, ಅವರು ಅಶುದ್ಧರಾಗ್ತಾರೆ ಅಂದ್ರೆ ಅಪವಿತ್ರ ಆಗ್ತಾರೆ. ಸೊ ಅಪವಿತ್ರವಾಗಿರುವಾಗ ಭಗವಂತನ ಸೇವೆಯನ್ನು ಮಾಡ್ಲಿಕ್ಕೆ ಅದು ಸರಿ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾವು ಭಗವಂತನ ಸೇವೆ ಮಾಡೋದ್ರಲ್ಲಿ ಈಗ ನಾವು ನೋಡ್ಬೋದು, ಭಗವಂತನಿಗೆ ಆಹಾರವನ್ನು ತಯಾರಿಸೋದಕ್ಕೆ ಒಂದು ಪ್ರತ್ಯೇಕವಾದ ಆಹಾರವನ್ನು ತಯಾರಿಸಿದ ಆಹಾರವನ್ನು ಅಂತ ಹೇಳಿದ್ರೆ ನೈವೇದ್ಯ ಮಾಡೋದಕ್ಕೆ ಪ್ರತ್ಯೇಕವಾದ ಒಂದು ಪಾತ್ರೆಗಳನ್ನು ಇರ್ತವೆ. ಸೊ ಅದನ್ನ ತೊಳಿವಾಗ್ಲೂ ಕೂಡ ಹಾಗೆ ಈ ಎಂಜಲು ಏನು ಪ್ಲೇಟ್ಸ್ ಇದೆ ಅದನ್ನ ತೊಳಿವಾಗ ಅದನ್ನ ತೊಳಿಬಾರ್ದು, ಈ ರೀತಿ ಅದೆಲ್ಲ ಕ್ರಮಗಳನ್ನು ಅನುಸರಿಸ್ತೇವೆ ನಾವು. ಯಾಕೆ ಅನುಸರಿಸ್ತೇವೆ ಅಂತ ಹೇಳಿದ್ರೆ ಭಗವಂತನಿಗೆ ಯಾವಾಗ್ಲೂ ನಾವು ಶ್ರೇಷ್ಠವಾಗಿರುವಂತದ್ದೇ ಇರ್ಬೇಕು, ಪವಿತ್ರವಾಗಿರುವಂತದ್ದೇನೆ ಕಾಪಾಡ್ಕೊಳ್ಬೇಕಲ್ವಾ. ಹಾಗಾಗಿ ಯಾವಾಗ ಈ ಶರೀರವನ್ನು ಇಂದ್ರಿಯ ಭೋಗಕ್ಕಾಗಿ ಬಳಸ್ತಾ ನಾವು ಅಪವಿತ್ರ ಆಗಿರುವಂತ ಈ ಶರೀರದಿಂದ ಭಗವಂತನ ಸೇವೆ ಮಾಡ್ತೇವೆ, ಅವಾಗ ಏನಾಗ್ತದೆ, ಅದು ನಮಗೆ ಸಮಸ್ಯೆ ಉಂಟಾಗ್ತದೆ. ಶರೀರವು ಈ ರೀತಿಯಾಗಿ ಪವಿತ್ರವಾಗಿರ್ಬೇಕು, ಪವಿತ್ರವಾಗಿದ್ರೆ ಮಾತ್ರ ಈ ಭಗವಂತನ ಸೇವೆ ಮಾಡ್ಬೇಕು ಅಂತೇಳಿ. ಸೊ ಆಗ ಬದುಕೇ ಪವಿತ್ರವಾಗ್ತದೆ, ಶರೀರವು ಈ ರೀತಿಯಾಗಿ ಪವಿತ್ರವಾಗ್ತದೆ. ಸೊ ನಮ್ಮ ಬದುಕೇ ಪವಿತ್ರ ಆಗ್ತದೆ ಇದರಿಂದ, ಭಗವಂತನ ಸೇವೆ ಮಾಡೋದ್ರಿಂದ. ಹೇಗಂತ ಹೇಳಿದ್ರೆ ವ್ಯಕ್ತಿಯು ಪವಿತ್ರವಾದಂತಹ ಜೀವನವನ್ನು ಮಾಡೋದ್ರಿಂದ ಅವನ ಪ್ರವೃತ್ತಿ
ಪ್ರವೃತ್ತಿ ಅಂತ ಹೇಳಿದ್ರೆ ಅವನು ಏನ್ ಒಳ್ಳೆ ಕೆಲಸ ಮಾಡ್ತಾನೆ, ಆ ಒಳ್ಳೆ ಕೆಲಸ ಮಾಡೋದಕ್ಕೆ ಅವನಿಗೆ ಮನಸ್ಸಾಗ್ತದೆ ಅಂತ ಹೇಳಿ. ಅಂದ್ರೆ ಅವನು ಕೆಟ್ಟ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋದಿಲ್ಲ. ಈ ರೀತಿ ಬದುಕೆ ಪವಿತ್ರವಾದಾಗ ಸ್ಮೃತಿಯಲ್ಲಿರುವಂತಹ ಸೂಕ್ಷ್ಮ ಅಂಗಾಂಶಗಳು ಬದಲಾಗ್ತವೆ. ಅಂದ್ರೆ ಭಕ್ತಿಯಲ್ಲಿ ನಮಗೆ ಹೆಚ್ಚು ಆಸಕ್ತಿ ಉಂಟಾಗ್ತದೆ. ನಾವು ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ಬೇಕಾದ್ರೆ ನಮಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಉಂಟಾಗುತ್ತೆ. ನಾವು ಅದನ್ನು ಏಕಾಗ್ರತೆಯಿಂದ ಮಾಡ್ಲಿಕ್ಕಾಗ್ತದೆ. ಈ ರೀತಿ ಸ್ಮೃತಿ ಪವಿತ್ರವಾದಾಗ ಮನುಷ್ಯನು ಮೋಕ್ಷದ ಮಾರ್ಗವನ್ನು ಕುರಿತು ಚಿಂತಿಸಬಹುದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಅದರಲ್ಲಿ ಆಸಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಇದು ಮರಳಿ ದೇವೋತ್ತಮ ನಡೆಗೆ, ನಾವು ಭಗವಂತನೆಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಈ ಕ್ರಮಗಳನ್ನು ಅನುಸರಿಸಬೇಕು. ನಾವು ಏನು ಮಾಡದೇನೆ ನಾವು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಹೇಳುವಂಥದ್ದು ಕರ್ಮಕಾಂಡದಿಂದ ಕರ್ಮಯೋಗಕ್ಕೆ ಬದಲಾಗುವಂತ ವಿಧಾನದ ಬಗ್ಗೆ ಇಲ್ಲಿ ತಿಳಿಸಲಾಗ್ತದೆ. ಭವ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಜಾಪತಿ ಭಗವಾನ್ ವಿಷ್ಣು ಎಲ್ಲಾ ಯಜ್ಞಗಳಲ್ಲಿ ಮುಖ್ಯ ಫಲಾನುಭವಿಯಾಗಿ ಪೂಜಿಸಲ್ಪಡ್ತಾನೆ. 3.11 ಪರ್ಪೋರ್ಟ್. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಎಲ್ಲಾ ಯಜ್ಞಗಳ ಭಕ್ತರು ಯಾರು? ಭಗವಂತ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಸೊ ಇಲ್ಲಿ ಅದನ್ನ ನಾವು ಅರ್ಥೈಸ್ಬೇಕು. ಯಾವುದೇ ಯಜ್ಞವನ್ನು ಮಾಡ್ಲಿ ಅಲ್ಲಿ ಮೂಲ ಭಗವಂತನೇ ಅಂತ ತಿಳಿದಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಯಜ್ಞವೇ ಆಗೋದಿಲ್ಲ, ಅದು ಬೇರೆನೆ ಆಗ್ತದೆ. ಮತ್ತೆ ಯಜ್ಞವನ್ನು ಮಾಡುವಾಗ ಅಲ್ಲಿ ಬೇರೆ ಬೇರೆ ದೇವತೆಗಳು ಕೂಡ ಸಂತೃಪ್ತಿ ಹೊಂದ್ತಾರೆ. ಹೇಗೆ ಅಂತ ಹೇಳಿದ್ರೆ ಮರದ ಬೇರಿಗೆ ನೀರು ಹಾಕಿದಾಗ ಮರಕ್ಕೆ ಪೋಷಣೆ ಸಿಗ್ತದೆ, ಅದರ ಸತ್ವ ಸಿಗ್ತದೆ. ನಾವು ಬೇರಿಗೆ ನೀರು ಹಾಕ್ಬೇಕು. ನಾವು ಹೋಗಿ ಅದರ ಎಲೆಗೆ ಕೊಂಬೆಗೆ ಎಲ್ಲ ನೀರು ಹಾಕಿದ್ರೆ ಅದು ಪ್ರಯೋಜನ ಇಲ್ಲ. ಬೇರಿಗೆ ನೀರು ಹಾಕ್ಬೇಕು. ಏನಂತ ಹೇಳ್ತಾರೆ, ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ ಅಂತ ಹೇಳಿದ್ರೆ ಕೃಷ್ಣ ಸ್ಯಾಟಿಸ್ಫೈ ಆದ್ರೆ ಇದು ಕೂಡ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿ. ಹೇಗೆ ನಾವೀಗ ಆಹಾರವನ್ನು ತೆಗೆದುಕೊಂಡು ಹೊಟ್ಟೆಗೆ ಹಾಕುವಂಥದ್ದು, ಅದೇ ರೀತಿ ದೇವತೆಗಳು ಭಗವಂತನ ಸೇವಕರು. ಭಗವಂತನ ಸೇವೆ ಮಾಡಿದ್ರೆ ಎಲ್ಲರಿಗೂ ಕೂಡ ಸಂತೋಷ ಆಗ್ತದೆ. ಇದಕ್ಕೆ ಉದಾಹರಣೆಯಾಗಿ ದ್ರೌಪದಿಗೆ ವನವಾಸದಲ್ಲಿರುವಾಗ ದುರ್ವಾಸ ಮುನಿಗಳ 10,000 ಶಿಷ್ಯರುಗಳು ಬಂದಾಗ ಏನಾಗುತ್ತೆ, ಅವ್ರಿಗೆ ತೃಪ್ತಿಗೊಳಿಸೋದಕ್ಕೆ ಅವರಲ್ಲಿ ಆಹಾರ ಇರೋದಿಲ್ಲ ಅಂತ ಹೇಳಿದ್ರೆ ಆಗಷ್ಟೇ ಅವರು ಅಕ್ಷಯ ಪಾತ್ರೆ ಇರುತ್ತೆ, ಅದು ತೊಳೆದಿಟ್ಟಿರ್ತಾಳೆ ಅವಳು. ಆಗ ಏನ್ ಮಾಡ್ತಾಳೆ ಅವಳು ಭಗವಂತನ ಮೊರೆ ಹೋಗುವಂಥದ್ದು. ಸೊ ಹೇಗೆ ಆ ಒಂದು ಕಷ್ಟದಿಂದ ಪಾರಾಗ್ತಾಳೆ ಅಂತ ಹೇಳಿದ್ರೆ ಶ್ರೀಕೃಷ್ಣನಿಗೆ ಒಂದು ಅಗಳು ಅನ್ನವನ್ನು ಕೊಡುವ ಮೂಲಕ. ಆಗ ಕೃಷ್ಣ ಹೇಳ್ತಾನೆ ನಾನು ತೃಪ್ತಿ ಹೊಂದಿದೆ ಅಂತ. ಸೊ ನಾನ್ ತೃಪ್ತಿ ಹೊಂದೆ ಎಲ್ಲರೂ ತೃಪ್ತಿ ಅಂತಾರೆ ಅಂತ. ಅದು ನಿಮ್ಗೆ ಗೊತ್ತಿದೆ ಕತೆ. ಹೇಗೆ ನಂತರ ದುರ್ವಾಸ ಮುನಿ ಮತ್ತು 10,000 ಶಿಷ್ಯರಿಗೂ ಕೂಡ ಅವರಿಗೆ ಹೊಟ್ಟೆ ತುಂಬಿದಾಗೆ ಆಗುತ್ತೆ, ಮತ್ತೆ ಅವರು ಬರೋದಿಲ್ಲ ಈ ರೀತಿಯಾಗಿ. ಹಾಗೆ ಇಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು ಎಷ್ಟು ದೇವತೆಗಳಿದ್ದಾರೆ, ಅವ್ರನ್ನೆಲ್ಲ ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತನನ್ನು ಸಂತೃಪ್ತಿ ಪಡಿಸಿದ್ರೆ ದೇವತೆಗಳೆಲ್ಲ ಸಂತೋಷಗೊಳ್ತಾರೆ ಅಂತೇಳಿ. ಸೊ ನಾವು ಹೇಗೆ ಇದನ್ನು ಮಾಡುವಂಥದ್ದು ಹೇಳಿದ್ರೆ ಕವಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜೇ ಪ್ರತಿಷ್ಠಿತಂ. ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಭಗವದ್ಗೀತಾ 3.15 ಪರ್ಪಾಟ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಈಗ ನಿಮ್ಮಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ಈ ಕಲಿಯುಗಕ್ಕೆ ಯಜ್ಞ ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಸಂಕೀರ್ತನ ಹೋಗಿ ಇಲ್ಲಿ ಹೇಳುವಂಥದ್ದೇನು, ಈಗ ಈ ರೀತಿ ಯಜ್ಞ ಕರ್ಮಗಳಲ್ಲಿ ಭಗವಂತನು ಪ್ರತಿಷ್ಠಿತನಾಗಿರ್ತಾನೆ. ಸೊ ಎಲ್ಲಿ ಯಜ್ಞವನ್ನು ಮಾಡ್ತಾರೆ ಅಲ್ಲಿ ಭಗವಂತ ಇರ್ತಾನೆ. ಹಾಗೆ ಎಲ್ಲಿ ಭಗವಂತನ ಭಕ್ತರಿರ್ತಾರೆ ಅಲ್ಲಿ ಭಗವಂತ ಇರ್ತಾನೆ. ಹಾಗೆ ಭಗವಂತನ ಸಂಕೀರ್ತನೆ, ಭಗವಂತನಿಗೆ ಪ್ರೀತಿಯಾಗುವಂತ ಕಾರ್ಯ ಇದನ್ನೆಲ್ಲಿ ನಡೆಯುತ್ತೆ ಅಲ್ಲಿ ಭಗವಂತ ಉಪಸ್ಥಿತನಿರ್ತಾನೆ ಅಂತ ಹೇಳಲಾಗ್ತದೆ.
ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಪ್ರವರ್ತಿತಂ ಚಕ್ರಂ, ಇದು ಚಕ್ರ, ಇದು ಒಂದು ಚಕ್ರ. ನಾವು ಆಹಾರ ಧಾನ್ಯಗಳನ್ನು ತಿಂದು ಬದುಕುತ್ತಿದ್ದೇವೆ. ಆಹಾರ ಧಾನ್ಯಗಳು, ತರಕಾರಿಗಳು ನಮ್ಮ ವಾಸ್ತವವಾಗಿ ಆಹಾರವೇ. ಹಾಗಾಗಿ ಇವುಗಳನ್ನು ತಿನ್ನುವ ಮೂಲಕ ನಾವು ಶಕ್ತಿಯನ್ನು ಪಡೆಯುತ್ತೇವೆ. ನಮ್ಮ ಶಕ್ತಿಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು? ಈ ಆಹಾರದ ಪೂರೈಕೆಯಿಂದ ನಾವು ಪರಮಾತ್ಮನಿಂದ ಶಕ್ತಿಯನ್ನು ಪಡೆಯುತ್ತಿದ್ದೇವೆಂದು ಅರಿತು ನಮ್ಮ ಶಕ್ತಿಯನ್ನು ಪರಮಾತ್ಮನ ಸೇವೆಗೆ ಬಳಸಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಸೊ ಇಲ್ಲಿ ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕೇನಂತ ಹೇಳಿದ್ರೆ, ನಾವು ಪಡೆಯುವಂತ ಶಕ್ತಿ ಅದು ಭಗವಂತನಿಂದ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಶರೀರದಲ್ಲಿರುವಂತ ಶಕ್ತಿ ಭಗವಂತ ಕೊಟ್ಟಿರುವಂಥದ್ದು. ಸೊ ಇದನ್ನು ಭಗವಂತನ ಸೇವೆಗಾಗಿ ಬಳಸ್ಬೇಕು ಅಂತೇಳಿ. ಈಗ ಭಗವಂತನ ಸೇವೆಯನ್ನು ಮಾಡಿದಾಗ ಭಗವಂತ ಸಂತೋಷದಿಂದ ಎಷ್ಟೆಲ್ಲ ಸವಲತ್ತುಗಳನ್ನು ನಮ್ಗೆ ಕೊಡ್ತಾನೆ ಹೇಳಿ, ಅದನ್ನು ಉಪಯೋಗಿಸ್ಕೊಂಡು ಮತ್ತೆ ನಾವು ಭಗವಂತನಿಗೆ ಅದನ್ನು ಮತ್ತೆ ಕೊಡುವಂಥದ್ದು, ಅರ್ಪಿಸ್ಬೇಕು ಅಂತೇಳಿ. ಸೊ ಇಲ್ಲಿ ಚಕ್ರ ಅಂತ ಹೇಳಿದ್ರೆ ಭಗವಂತನ ಭಕ್ತಿ ಸೇವೆಯನ್ನು ಮಾಡೋದು, ಭಗವಂತನ ಒಂದು ಆಶ್ರಯದಲ್ಲಿ ಜೀವನವನ್ನು ಸಾಗಿಸೋದು, ಇದೊಂದು ರೀತಿಯಾದಂತಹ ಚಕ್ರ. ಸೊ ಈ ರೀತಿ ಆಹಾರ ಪೂರೈಕೆಯಿಂದ ಏನಾಗುತ್ತೆ, ನಾವು ಪರಮಾತ್ಮನಿಂದ ಶಕ್ತಿಯನ್ನು ಪಡಿತೇವೆ. ಸೊ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಂಡು ಭಗವಂತನ ಸೇವೆಗೆ ನಮ್ಮ ಶಕ್ತಿಯನ್ನು ಬಳಸಿಕೊಳ್ಳುವಂಥದ್ದು. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿರಾಕಾರತೆಯನ್ನು ತಪ್ಪು ತಿಳಿದಿರುವುದು. ಭಗವದ್ಗೀತಾ 4.19-24 ಮತ್ತು 5.7-11. ನೈವ ಕಿಂಚಿತ್ ಕರೋಮಿತಿ ಯುಕ್ತ ಮತ ತತ್ವವಿದ್. ದೈವಿ ಪ್ರಜ್ಞೆಯಲ್ಲಿರುವ ಮನುಷ್ಯನು ನೋಡುತ್ತಿರಬಹುದು, ಕೇಳುತ್ತಿರಬಹುದು, ಸ್ಪರ್ಶಿಸುತ್ತಿರಬಹುದು, ಆಘ್ರಾಣಿಸುತ್ತಿರಬಹುದು, ತಿನ್ನುತ್ತಿರಬಹುದು, ನಡೆಯುತ್ತಿರಬಹುದು, ನಿದ್ರೆ ಮಾಡುತ್ತಿರಬಹುದು, ಉಸಿರಾಡುತ್ತಿರಬಹುದು. ಆದರೆ ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ. ಇಲ್ಲಿ ವ್ಯಕ್ತಿ ಮಾಡುವಂತ ಪ್ರತಿಯೊಂದು ಕೆಲಸ ಇದು ಭಗವಂತನಿಗೆ ಅರ್ಪಿಸ್ತಾನೆ ಅಂತ ಹೇಳಿದ್ರೆ, ಇದು ಆಕ್ಚುಲಿ ಯುಕ್ತ ಮನ್ಯೇತ ಅಂತ ಆಗ್ಬೇಕು. ಇಲ್ಲಿ ಯುಕ್ತ ಮತ ಅಂತ ಇದೆ. ಓಕೆ, ಅಂದ್ರೆ ದೈವಿ ಪ್ರಜ್ಞೆಯಲ್ಲಿರುವ ಮನುಷ್ಯನು ನೋಡ್ತಿರ್ಬೋದು, ಕೇಳ್ತಿರ್ಬೋದು, ಸ್ಪರ್ಶಿಸ್ತಿರ್ಬೋದು, ಆಘ್ರಾಣಿಸ್ತಿರ್ಬೋದು, ಅಂದ್ರೆ ತಿನ್ನುತ್ತಿರ್ಬೋದು, ನಡೆಯುತ್ತಿರ್ಬೋದು, ನಿದ್ರೆ ಮಾಡ್ತಿರ್ಬೋದು. ಏನು ಮಾಡಿದ್ರು ಕೂಡ ಅದು ತಾನು ಮಾಡುತ್ತಿಲ್ಲ ಅಂತ ಹೇಳಿ ಅವನಿಗೆ ಗೊತ್ತಿರ್ತದೆ. ಇದು ಭಗವಂತನೇ ಮಾಡಿಸ್ತಾ ಇದ್ದಾನೆ. ಹೇಗೆ? ಈ ಪ್ರಕೃತಿಯ ಮೂಲಕ. ಪ್ರಕೃತಿ ಅಂತ ಹೇಳಿದ್ರೆ ಮೂರು ಗುಣಗಳ ಮೂಲಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಅವನು ಅರ್ಥ ಮಾಡ್ಕೊಳ್ತಾನೆ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಜ್ಞೆಯುಳ್ಳ ವ್ಯಕ್ತಿ ನಾನು ಏನನ್ನಾದರೂ ಮಾಡುತ್ತಿದ್ದೇನೆ ಎಂದು ಎಂದಿಗೂ ಯೋಚಿಸುವುದಿಲ್ಲ. ತಾನು ಏನನ್ನು ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತದೆ. ನೀವು ಎಂತಹ ಸ್ಥಳಕ್ಕೆ ಹೋಗುತ್ತೀರಾ ಎಂದು ಅವನು ಕೇಳಿದರೂ ಸಹ ನಾನು ಅವಾಗ ಹೋಗುತ್ತೇನೆಂದು ನನಗೆ ತಿಳಿದಿಲ್ಲ. ಆದರೆ ಕೃಷ್ಣನು ನನ್ನನ್ನು ಹೋಗಲು ಅನುಮತಿಸಿದಾಗ ನಾನು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಓದ್ಲಿ ಮಾತಾಜಿ. ಪರಮ ಸತ್ಯವನ್ನು ಮಾಯೆಯು ಮುಸುಕಿದಾಗ ಅದಕ್ಕೆ ಜಡ ವಸ್ತುವೆಂದು ಹೆಸರು. ಪರಮ ಸತ್ಯಕ್ಕಾಗಿ ಜೊತೆಗೂಡಿಸಿ ಮಾತಾಜಿ.
ನನ್ನ ಗುರು ಮಹಾರಾಜರು ನನ್ನ ಗುರು ಮಹಾರಾಜರು ಹೇಳಿರುವ ಹಾಗೆ ನನ್ನ ವಾಸ್ತವಿಕ ಅನುಭವದಿಂದ ಇದನ್ನು ಹೇಳುತ್ತಿದ್ದೇನೆ. ಕೃಷ್ಣ ಇರುವವನು ಎಂದಿಗೂ ನಾನು ಹೋಗುತ್ತಿದ್ದೇನೆ, ನಾನು ಮಾಡುತ್ತಿದ್ದೇನೆ ಎಂದು ಹೇಳುವುದಿಲ್ಲ. ಕೃಷ್ಣನು ಬಯಸಿದರೆ ನಾನು ಅದನ್ನು ಮಾಡುತ್ತೇನೆ, ಕೃಷ್ಣನು ಬಯಸಿದರೆ ನಾನು ಹೋಗುತ್ತೇನೆ ಎಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಭಕ್ತರು, ನೀವು ಭಕ್ತರ ಹತ್ರ ಹೋಗಿ ಕೇಳಿದ್ರೆ ಈ ಕೆಲಸವನ್ನು ಯಾರು ಮಾಡಿದ್ದು ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ, ಭಗವಂತ ಇದನ್ನು ಮಾಡಿಸಿರುವಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಸ್ಪಷ್ಟವಾಗಿ ತಿಳಿದಿರುತ್ತೆ. ಯಾರು ಈಗ ಭಕ್ತರು ಇರ್ತಾರೆ, ಅವರನ್ನು ಹೋಗಿ ನೀವು ಕೇಳಿದ್ರೆ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಇದು ಎಲ್ಲವೂ ನಾನೇ ಮಾಡಿದ್ದು, ಇದು ನನ್ನಿಂದಲೇ ಆಯ್ತು, ಈ ರೀತಿಯಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೇಳೋದ್ರಿಂದ ಏನಾಗುತ್ತೆ, ಅವರು ಬಂಧನಕ್ಕೆ ಒಳಗಾಗ್ತಾರೆ, ಕರ್ಮ ಬಂಧನಕ್ಕೆ ಒಳಗಾಗ್ತಾರೆ. ಆದ್ರೆ ಭಕ್ತರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇದೆಲ್ಲವೂ ಕೂಡ ಪ್ರಕೃತಿಯ ಮೂಲಕ ಭಗವಂತ ಮಾಡಿಸುವಂಥದ್ದು, ನಾನೇನು ಮಾಡ್ತಾ ಇಲ್ಲ ಅಂತ ಹೇಳಿ. ಪ್ರಕೃತಿ ಅಂತ ಹೇಳಿದ್ರೆ 3 ಗುಣಗಳು. ಸೊ ಯಾವ ರೀತಿಯಾದಂತಹ ಗುಣಗಳನ್ನು ಬೆಳೆಸಿಕೊಂಡಿರ್ತೇವೆ ನಾವು, ಅದೇ ರೀತಿಯಾದಂತಹ ಮತ್ತು ರೀತಿಯಾದಂತಹ ಇಚ್ಛೆಗಳು ನಮ್ಮಲ್ಲಿ ಇರ್ತದೆ, ಬಯಕೆಗಳು. ಸೊ ಇದಕ್ಕೆ ಅನುಗುಣವಾಗಿ ವ್ಯಕ್ತಿ ಏನ್ ಮಾಡ್ತಾನೆ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾನೆ, ಮಾಡಿದಂತೆ ಕಾಣ್ತದೆ. ಆದ್ರೆ ಇದು ಮಾಡುವಂಥದ್ದು ಯಾವುದು, ಪ್ರಕೃತಿ. ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೇನೆ. ಈಗ 3 ಗುಣಗಳಲ್ಲಿ ನಾವು ಯಾವುದೋ ಒಂದು ಗುಣಗಳ ಮೂಲಕ ನಮ್ಮ ಒಂದು ಡಿಸೈರ್ಸ್ ಇರುತ್ತೆ, ಅದನ್ನು ಫುಲ್ಫಿಲ್ ಮಾಡ್ಬೇಕು. ಈಗ ಉದಾಹರಣೆಗೆ ಕೆಲವರಿಗೆ ಈಗ ಮಾಂಸಾಹಾರ ಸೇವನೆ ಮಾಡ್ಬೇಕು ಅಂತ ಇರುತ್ತೆ, ಅವರಿಗೆ ಈಗ ತಿಳಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಏನಾಗುತ್ತೆ, ಅವರಿಗೆ ಆ ಒಂದು ತಮೋ ಗುಣ ಅಂತ ಹೇಳಿದ್ರೆ ಈಗ ಹುಲಿಯ ಸಿಂಹನ ಈ ರೀತಿಯಾಗಿ ಹುಟ್ಟುವಂಥದ್ದು, ಈ ರೀತಿ ಆಗುತ್ತಂತೆ. ಎಲ್ಲವೂ ನಮ್ಮ ಇಚ್ಛೆಗಳ ಮೇಲೆ, ಯಾವುದು 3 ಗುಣಗಳಲ್ಲಿ ನಾವಿರ್ತೇವೆ ಆ ಇಚ್ಛೆಗಳಿರುತ್ತೆ, ಡಿಸೈರ್ಸ್ ಇರುತ್ತೆ, ಬಯಕೆಗಳಿರುತ್ತೆ. ಅಂದ್ರೆ ಇಲ್ಲಿ ನಾವು ತಿಳಿಬಹುದು ಇದು 3 ಗುಣಗಳು ಮಾಡುವಂಥದ್ದು ಅಂತೇಳಿ. ಅದಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾನೆ ವ್ಯಕ್ತಿ. ಕೆಲಸವನ್ನು ಮಾಡಿದಾಗೆ ಕಾಣ್ತದೆ, ಆದ್ರೆ ಅದು ಮಾಡುವಂಥದ್ದು ಈ ಒಂದು ಪ್ರಕೃತಿ ಅಂತ ಹೇಳಿದ್ರೆ 3 ಗುಣಗಳು. ಹಾಗಾದ್ರೆ ಯಾಕೆ ವ್ಯಕ್ತಿಗೆ ಶಿಕ್ಷೆ ಕೊಡ್ತಾರೆ, ಅವನೇನು ಮಾಡೋದಿಲ್ಲ ಅಂತ ಹೇಳಿದ್ರೆ, ಅವನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಎಲ್ಲವನ್ನು ನಾನೇ ಮಾಡಿದೆ, ನನ್ನಿಂದಲೇ ಆಯ್ತು ಅಂತ ಹೇಳ್ಕೊಂಡು ಬರ್ತಾನೆ. ಅದಕ್ಕೆ ಅವನಿಗೆ ಏನಾಗುತ್ತೆ, ಅಲ್ಲಿ ಕರ್ಮ ಬಂಧನ ಉಂಟಾಗ್ತದೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ನಾವು ಯಾವುದೇ ಕೆಲಸವನ್ನು ಮಾಡಿದಾಗ ಆ ಫಲವನ್ನು ಭಗವಂತನಿಗೆ ಅರ್ಪಿಸ್ಬೇಕು, ಆಗ ನಮಗೆ ಕರ್ಮ ಬಂಧನ ಉಂಟಾಗೋದಿಲ್ಲ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಇದು ಯಾರು ಮಾಡಿದ್ದು ಅಂತ ಕೇಳಿದ್ರೆ ಇದು ನಾನೇ ಮಾಡಿದ್ದು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅದೊಂದು ಮಿಥ್ಯ ಅಹಂಕಾರ, ಸುಳ್ಳು ಅಹಂಕಾರ ಅಂತ ಹೇಳ್ತಾರೆ. ಅದು ನಾನು, ನನ್ನದು, ನನ್ನವರು, ಈ ರೀತಿಯಾಗಿ. ಹಾಗಾಗಿ ಅವನಿಗೆ ಶಿಕ್ಷೆ ಉಂಟಾಗ್ತದೆ. ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು, ನಾನು ಹೋಗುವುದಿಲ್ಲ, ನಾನು ಹೋಗುತ್ತೇನೆ, ನಾನು ಮಾಡೋದಿಲ್ಲ ಅಂದ್ರೆ ಭಗವಂತ ಇಚ್ಛಿಸಿದ್ರೆ ಎಲ್ಲಾ ಕೆಲಸಗಳು ನಡೆಯುತ್ತೆ ಅಂತ ಹೇಳಿ. ಕೃಷ್ಣನು ಬಯಸಿದರೆ ನಾನು ಅದನ್ನು ಮಾಡ್ತೇನೆ, ಕೃಷ್ಣನು ಬಯಸಿದ್ರೆ ನಾನು ಹೋಗ್ತೇನೆ. ಇದು ನಿಜವಾದಂತಹ ಭಕ್ತ ಅರ್ಥ ಮಾಡಿಕೊಳ್ತಾನೆ ಇದನ್ನ. ಸೊ ಈಗ ಮಿಥ್ಯಾಹಂಕಾರದಲ್ಲಿ ಇದ್ರೆ ಏನಾಗುತ್ತೆ, ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲವೂ ಅವನು ಹೇಳುವಂಥದ್ದು ನಾನೇ ಮಾಡ್ತೇನೆ ಅಂತ ಹೇಳಿ, ಈ ರೀತಿಯಾಗಿ. ಸೊ ಅಲ್ಲಿ ಮಿಥ್ಯಾಹಂಕಾರದಿಂದ ಹೊರಗೆ ಬರ್ಬೇಕು ನಾವು ಸಂತೋಷವಾಗಿರ್ಬೇಕಾದ್ರೆ. ಹಾಗಾದ್ರೆ ಹೇಗೆ ಈ ಒಂದು ಕರ್ಮ ಬಂಧನದಿಂದ ಪಾರಾಗುವುದು ಅಂತ ಹೇಳಿದ್ರೆ, ನಾವು ಈ ಕರ್ಮದ ಜೊತೆಗೆ ಗುರುತಿಸಿಕೊಳ್ಳುವುದನ್ನ ಬಿಟ್ಬಿಡ್ಬೇಕು. ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಇದು ನನ್ನಿಂದಲೇ ಆಯ್ತು, ನಾನೇ ಮಾಡಿದ್ದು, ಇದರ ಫಲಿತಾಂಶ ಇನ್ನೇನು ಬರುತ್ತೋ ಏನೋ, ಈ ರೀತಿಯಾದ ಆಲೋಚನೆಗಳನ್ನು ಮಾಡ್ತಾ ಇರ್ತವೆ. ಅದರ ಬದಲು ನನಗೆ ಏನ್ ಕೊಟ್ಟಿದ್ದಾರೆ ಕೆಲಸ, ಅದನ್ನ ನಾನು ಮಾಡಿದ್ದೇನೆ, ಕರ್ತವ್ಯ ನಾನು ಮಾಡಿದ್ದೇನೆ, ಇನ್ನು ಫಲವನ್ನು ಭಗವಂತನಿಗೆ ಬಿಟ್ಟಿದ್ದೇನೆ, ನಾನು ಮಾಡಿದ್ದಲ್ಲ ಇದು, ಭಗವಂತ ಮಾಡಿಸಿದ್ದು, ಈ ರೀತಿಯಾದ ಆಲೋಚನೆ ನಮ್ಮಲ್ಲಿ ಇರಬೇಕು. ಇದಷ್ಟು ಸುಲಭ ಅಲ್ಲ. ಇದನ್ನು ಸಾಧಿಸ್ಬೇಕಾದ್ರೆ ಬಹಳಷ್ಟು ಜನ್ಮಗಳೇ ಬೇಕು ಅಂತೇಳಿ ಇಲ್ಲಿ ತಿಳಿಯುವಂಥದ್ದು. ಹಾಗಾಗಿ
ಇದನ್ನ ಸಾಧಿಸ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ಇದು ಸಾಧ್ಯವಾಗ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ಪ್ರೀತಿಯಿಂದ ಭಗವಂತನ ಸೇವೆಯನ್ನು ಮಾಡೋದ್ರಿಂದ ಸಾಧ್ಯವಾಗ್ತದೆ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪರಮ ಸತ್ಯವನ್ನು ಮಾಯೆಯು ಮುಸುಕಿದಾಗ ಅದಕ್ಕೆ ಜಡವಸ್ತುವೆಂದು ಹೆಸರು. ಪರಮ ಸತ್ಯಕ್ಕಾಗಿ ಜತೆಗೂಡಿಸಿದ ಜಡವಸ್ತುವು ತನ್ನ ಆಧ್ಯಾತ್ಮಿಕ ಗುಣವನ್ನು ಮರಳಿ ಪಡೆಯುತ್ತದೆ. ಮಾಯಾ ಪ್ರಜ್ಞೆಯನ್ನು ಬ್ರಹ್ಮನಾಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೃಷ್ಣ ಪ್ರಜ್ಞೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸೊ ಇಲ್ಲಿ ನಾವು ತಿಳಿಬೇಕಾಗಿರುವಂತ ಏನಂತ ಹೇಳಿದ್ರೆ, ಪ್ರತಿಯೊಂದು ವಸ್ತುವು ಕೂಡ ಭಗವಂತನ ಸೇವೆಗೆ ನಾವು ಅದನ್ನು ಉಪಯೋಗಿಸಿದ್ರೆ ಅದು ಆಧ್ಯಾತ್ಮಿಕನೇ. ಯಾವುದು ನಮ್ಗೆ ಇಂದ್ರಿಯ ತೃಪ್ತಿಗಾಗಿ ನಾವು ಉಪಯೋಗಿಸ್ತೇವೆ ಅದು ಭೌತಿಕವಾಗಿರುತ್ತದೆ. ಇದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ನೈವೇದ್ಯ ಮಾಡೋದು. ಸೊ ನೈವೇದ್ಯ ಈಗ ನನ್ಗೆ ಇಷ್ಟ ಅಂತ ಹೇಳ್ಕೊಂಡು ನಾನು ಮಾಡಿದ್ರೆ ಏನಾಗ್ತದೆ, ಅದು ಭೌತಿಕ ಆಗುತ್ತೆ. ಅದೇ ಭಗವಂತನಿಗೆ ನಾವು ಭಗವಂತನಿಗೆ ಇದು ಇಷ್ಟ ಆಗ್ಬೋದು ಅಂತ ಹೇಳಿ ನಾವು ಭಗವಂತನಿಗೆ ಆ ನೈವೇದ್ಯ ಕೊಡೋದ್ರಿಂದ ಏನಾಗ್ತದೆ, ಅದು ಆಧ್ಯಾತ್ಮಿಕ. ಯಾವುದೇ ಈಗ ನಾವು ತರಕಾರಿಯಿಂದ ಬೆಳೆಸೋದ್ರಿಂದ ಹಿಡಿದು ಇದು ಭಗವಂತನಿಗೆ ಇಷ್ಟ ಅಂತ ಹೇಳ್ಕೊಂಡು ಮಾಡ್ಕೊಂಡು ಹೋಗೋದ್ರಿಂದ ಅದನ್ನ ಆಧ್ಯಾತ್ಮಿಕ ಅಂತ ಹೇಳುವಂಥದ್ದು. ಹಾಗೆ ಈ ಶರೀರವನ್ನು ಯಾವುದೇ ಇಂದ್ರಿಯ ಭೋಗಕ್ಕೆ ಉಪಯೋಗಿಸಿಕೊಳ್ಳದೇನೆ ಭಗವಂತನ ಸೇವೆಗಾಗಿ ಉಪಯೋಗಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ಇದು ಆಧ್ಯಾತ್ಮಿಕ ಅಂತ ಹೇಳಿ ಅನಿಸುವಂಥದ್ದು. ಮಾಯೆಯು ಯಾವಾಗ ಮುಸುಗುತ್ತದೆಯೋ ಅಂದ್ರೆ ಯಾವಾಗ ನಾವು ಭೌತಿಕ ವಿಚಾರಗಳನ್ನು ಆಧ್ಯಾತ್ಮಿಕ ನಿಮಿಷ ಮಾಯೆಯು ಮುಸುಕಿದಾಗ ಅದಕ್ಕೆ ಜಡವಸ್ತು ಎಂದು ಹೆಸರು. ಪರಮಸತ್ಯಕ್ಕಾಗಿ ಜೊತೆಗೂಡಿಸಿದ ಜಡವಸ್ತು ತನ್ನ ಆಧ್ಯಾತ್ಮಿಕ ಗುಣವನ್ನು ಮರಳಿ ಪಡೆಯುತ್ತದೆ. ಅಂದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧೆ. ಪ್ರತಿಯೊಂದು ವಸ್ತುವನ್ನು ಕೂಡ ಭಗವಂತನ ಸೇವೆಗಾಗಿ ಉಪಯೋಗಿಸುವಂಥದ್ದು. ಆವಾಗ ಅದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗುತ್ತೆ. ಈಗ ಇಲ್ಲಿ ಕೃಷ್ಣನನ್ನು ಒಂದು ಅನುಕರಿಸಲು ಹೋಗುವಂಥದ್ದು. ಈಗ ಕೃಷ್ಣ ದೊಡ್ಡ ದೊಡ್ಡ ಗ್ರಹಗಳನ್ನು ಸೃಷ್ಟಿ ಮಾಡಿರ್ತಾನೆ. ಸೊ ಭಗವಂತ ಎಷ್ಟೆಲ್ಲ ಮಾಡಿದ್ದಾನೆ, ನಾನೊಂದು ಸಣ್ಣ ಕಟ್ಟಡವನ್ನು ಕಟ್ತೇನೆ ಅಂತ ಹೇಳ್ಕೊಂಡು ಅನುಕರಿಸಲಿಕ್ಕೆ ಹೋಗ್ತಾರೆ. ಆದ್ರೆ ಅದು ಶಾಶ್ವತ ಅಲ್ಲ. ಆದ್ರೆ ಕೃಷ್ಣ ಸೃಷ್ಟಿಸುವಂಥದ್ದು ಅದು ಸಾವಿರಾರು ವರ್ಷಗಳಿಂದ ಅಂತ ಹೇಳಿದ್ರೆ ಜೀವಿಗಳಿಗೆ ಆಶಯವನ್ನು ಕೊಡ್ತಾ ಬಂದಿದೆ ಅಂತೇಳಿ. ಇದು ಭಗವಂತನ ಸೃಷ್ಟಿ. ಸೊ ಭಗವಂತನ ಮುಂದೆ ನಾವು ತುಂಬಾ ಸಣ್ಣವರು ಅಂತ ಹೇಳಿದ್ರೆ ಭಗವಂತ ವಿಭು, ನಾವು ಅಣು. ಇದನ್ನ ನಾವು ಯಾವಾಗ್ಲೂ ನೆನಪಿಟ್ಕೊಳ್ಬೇಕು. ನಾವು ಎಷ್ಟು ಸಣ್ಣವರು ಭಗವಂತನ ಮುಂದೆ ಅಂತ ಹೇಳಿದ್ರೆ ನಮಗೆ ನಮ್ಮ ಅಜ್ಞಾನ ಎಷ್ಟಿದೆ ಅಂತ ತಿಳಿಯೋದಿಲ್ಲ ಅಂತೇಳಿ. ಸೊ ಅಜ್ಞಾನಿಗಳಾಗಿರೋದು ಒಂದು ಮಾತಾದ್ರೆ ಏನು ಗೊತ್ತಿಲ್ಲ ಅವರಿಗೆ, ಆದ್ರೆ ಎಲ್ಲಾ ಗೊತ್ತಿದೆ ಅಂತ ಹೇಳ್ಕೊಳ್ಳುವಂಥದ್ದು, ಗೊತ್ತಿಲ್ಲದೆ ಇದ್ರೂ ಕೂಡ ಗೊತ್ತಿದೆ ಅಂತ ಹೇಳುವಂಥದ್ದು, ಇದು ಇನ್ನೊಂದು ರೀತಿಯಾದ ಜ್ಞಾನ. ಸೊ ಇಲ್ಲಿ ಅದಕ್ಕೆ ಹೇಳುವಂಥದ್ದು, ಮಾಯೆಯು ಮುಸುಕಿದಾಗ ಅದನ್ನು ಜಡವಸ್ತುವಾಗಿ ನಾವು ಕಾಣ್ತೇವೆ. ಆದ್ರೆ ನಿಜವಾಗಿ ಯಾವುದು ಕೂಡ ಜಡವಲ್ಲ. ಎಲ್ಲವೂ ಕೂಡ ಭಗವಂತನದೇ, ಭಗವಂತನ ಸೇವೆಗಾಗಿಯೇ ಇರುವಂತದ್ದು ಅಂತೇಳಿ. ಆದ್ರೆ ಯಾವಾಗ ಅದು ನಮ್ಮ ಸೇವೆಗಾಗಿ ನಾವು ಉಪಯೋಗಿಸ್ತೇವೆ ಆವಾಗ ಅದು ಮಾಯೆಯ ರೀತಿಯಲ್ಲಿ ಕಾಣಿಸ್ತದೆ. ಸುನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ಜಗತ್ತಿನ ಚಟುವಟಿಕೆಯನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ವಿಷ್ಣುಗಾಗಿ ಮಾತ್ರವೇ ಮಾಡಿದಷ್ಟು ಸಮಾಧಿ ಅಥವಾ ಸಂಪೂರ್ಣ ಲೀನತೆಯಿಂದಾಗಿ ವಾತಾವರಣವು ಆಧ್ಯಾತ್ಮಿಕವಾಗುತ್ತದೆ. 4.24 ಬರ್ಕೊಟ್ಟು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್, ನಾವೀಗ ಏನ್ ತಿಳಿತೇವೆ ಅಂತ ಹೇಳಿದ್ರೆ, ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೇವೆ. ನಾವು ಜಪವನ್ನು ಮಾಡ್ತಾ ಇದ್ದೇವೆ, 4 ಜಪ ಮಾಡ್ತಾ ಇದ್ದೇವೆ, 4 ನಿಯಂತ್ರಕ ತತ್ವವನ್ನು ಫಾಲೋ ಮಾಡ್ತಾ ಇದ್ದೇವೆ, ನಾವು ಭಕ್ತನಾಗಿ ಬಿಟ್ಟಿದ್ದೇವೆ ಅಂತೇಳಿ ಈ ರೀತಿ ತಿಳಿತೇವೆ.
ಅದರಲ್ಲಿ ಮುಖ್ಯವಾದ ವಿಚಾರವನ್ನು ಏನು ನಾವು ಮರೆತು ಬಿಟ್ಟಿದ್ದೇವೆ, ಇದನ್ನ ನಾವು ನೆನ್ಪಿಟ್ಕೋಬೇಕು. ಯಾವುದು? ನಮ್ಮಲ್ಲಿ ಭೌತಿಕವಾದಂತಹ ಇಚ್ಛೆಗಳು ಅಥವಾ ಇಂದ್ರಿಯ ಭೋಗವನ್ನು ದೂರ ಮಾಡಬೇಕು ಅಂತ ಹೇಳಿ. ನಾವು ಈಗ ಭಗವಂತನ ಸೇವೆಯನ್ನು ಪ್ರೀತಿಯಿಂದ ಮಾಡ್ತಿದ್ದೀವಿ ಅಂತ ಹೇಳಿ, ಯಾವುದೇ ನಾವು ನಮ್ಮ ಇಂದ್ರಿಯ ತೃಪ್ತಿಗಾಗಿ ಮಾಡ್ತಾ ಇಲ್ಲ, ಎಲ್ಲವೂ ಭಗವಂತನ ಸೇವೆಗಾಗಿ ನಾವು ಮಾಡ್ತಾ ಇದ್ದೀವಿ. ಆ ಹಂತವಕ್ಕೆ ತಲುಪಿದ್ರೆ ಹಾಗಿದ್ರೆ ಮಾತ್ರ ನಮಗೆ ಆಧ್ಯಾತ್ಮ ಮುಂದುವರೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಅಟ್ಯಾಚ್ಮೆಂಟ್ ಟು ಕೃಷ್ಣ, ಡಿಟ್ಯಾಚ್ಮೆಂಟ್ ಫ್ರಮ್ ಮೆಟೀರಿಯಲ್ ಡಿಸೈರ್ಸ್ ಅಂತೇಳಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ಮೇಲೆ ಆಸಕ್ತಿ ಬರಬೇಕು, ಇನ್ನೊಂದು ಕಡೆಯಿಂದ ಭೌತಿಕ ವಿಚಾರಗಳಿಗೆ ವಿರಕ್ತಿಯು ಬರಬೇಕು ಅಂತ ಹೇಳಿ. ಹಾಗಿದ್ರೆ ಮಾತ್ರ ಸಮಾಧಿ ಅಂತ ಹೇಳಲಾಗ್ತದೆ, ಭಕ್ತಿಯು ಪರಿಪೂರ್ಣ ಆಗ್ತದೆ ಅವಾಗ. ಆದ್ರೆ ಈಗ ಅಟ್ ಪ್ರೆಸೆಂಟ್ ಹೇಗಿದೆ ನಮ್ಮ ಪರಿಸ್ಥಿತಿ? ಕೆಲವೊಮ್ಮೆ ಕೃಷ್ಣನ ಸೇವೆ ಮಾಡ್ತೇವೆ, ಮತ್ತೆ ಕೆಲವೊಮ್ಮೆ ಮಾಯೆಯ ಸೇವೆಯನ್ನು ಮಾಡ್ತೇವೆ ಹೇಳಿದ್ರೆ ಅದು ಸಂಪೂರ್ಣ ಭಕ್ತಿ ಅಲ್ಲ. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ ಅಂತೇಳಿ ಹೇಳಿದ್ರೆ, ಯಾವಾಗ್ಲೂ ಕೃಷ್ಣನ ಬಗ್ಗೆ ಚಿಂತಿಸು, ಯಾವತ್ತು ಕೃಷ್ಣನನ್ನು ಮರೆಯಬೇಡ, ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅಂದ್ರೆ ಭೌತಿಕ ವಿಚಾರಗಳಲ್ಲಿ ತೊಡಗಬೇಡ, ಈ ರೀತಿ ಆಗಿರೋದಕ್ಕೆ ಸಮಾಧಿ ಅಂತ ಹೇಳಿ ತಿಳಿಯುವಂಥದ್ದು. ಈಗ 5ನೇ ಅಧ್ಯಾಯದ 2ನೇ ಶ್ಲೋಕ ಮತ್ತು ಭಾವಾರ್ಥವನ್ನು ಓದಿ ಅದರ ಮಹತ್ವದ ಹೇಳಿಕೆಗಳನ್ನು ಚರ್ಚಿಸಿ. 1 ನಿಮಿಷಗಳ ಕಾಲ ಈಗ ನೀವು ಓದ್ಬೋದು. ಇಲ್ಲಿ ಯಾರಾದ್ರೂ ಓದಿದ್ರೆ ಆಗ್ಬೋದು. ಎಸ್, ಯಾರು ಓದ್ತೀರಿ? ಭವ್ಯ ಮಾತಾಜಿ ಓದ್ತೀರಾ? ಸ್ವಲ್ಪ ಫಾಸ್ಟ್ ಆಗಿ ಓದ್ತಾರೆ, ನೋಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 5ನೇ ಅಧ್ಯಾಯದ 2ನೇ ಶ್ಲೋಕ ಮತ್ತು ಭಾವಾರ್ಥವನ್ನು ಓದ್ಬೇಕು ನೀವು. ಹರೇ ಕೃಷ್ಣ. ಶ್ಲೋಕ 2. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸಕ ಪ್ರಾವುಭಾವ್ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗೋ ವಿಶಿಷ್ಯತೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಪ್ರಭುಪಾದ ಕಿ ಜೈ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು: ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವೆಯಲ್ಲಿ ಕರ್ಮ 2 ಮುಕ್ತಿಗೆ ಒಳ್ಳೆಯವು, ಆದರೆ ಇವೆರಡರಲ್ಲಿ ಭಕ್ತಿ ಸೇವೆಯಲ್ಲಿ ಕೆಲಸವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಭಾವಾರ್ಥ ಶ್ರೀಲ ಪ್ರಭುಪಾದ ಕಿ ಜೈ. ಫಲಾಪೇಕ್ಷೆಯಿಂದ ಕೂಡಿದ ಇಂದ್ರಿಯ ತೃಪ್ತಿಯನ್ನು ಬಯಸುವ ಕರ್ಮಗಳು ಐಹಿಕ ಬಂಧನಕ್ಕೆ ಕಾರಣ. ದೈಹಿಕ ಸುಖದ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಕಾರ್ಯಗಳಲ್ಲಿ ಮನುಷ್ಯನು ತೊಡಗಿರುವಷ್ಟು ಕಾಲವೂ ಆತನು ಒಂದು ಬಗೆಯ ದೇಹದಿಂದ ಇನ್ನೊಂದು ಬಗೆಯ ದೇಹಕ್ಕೆ ಸಾಗುತ್ತಿರುವುದು ಖಂಡಿತ. ಇದರಿಂದ ಐಹಿಕ ಬಂಧನವು ನಿರಂತರವಾಗಿ ಮುಂದುವರಿಯುತ್ತಿರುವುದು. ಶ್ರೀಮದ್ ಭಾಗವತವು 5.5ರಿಂದ 5.5.4ರಿಂದ 6 ಇದನ್ನು ಹೀಗೆ ದೃಢಪಡಿಸುತ್ತವೆ. ಈ ಶ್ಲೋಕಗಳು ಓದ್ಬೇಕಾ ಮಾತಾಜಿ? ನಾನು ಓದ್ತೇನೆ ಇಲ್ಲಿ. ನೂನಂ ಪ್ರಮತ್ತ ಕುರುತೆ ವಿಕರ್ಮ ಯದಿಂದ್ರಿಯ ಪ್ರೀತಯ ಆಪ್ರಣೋತಿ ನ ಸಾಧು ಮನ್ಯೇ ಯತ ಆತ್ಮನೋ ಅಯಂ ಅಸನ್ನಪಿ ಕ್ಲೇಶದ ಆಸದೇಹ ಪರಾಭವಸ್ತಾವದ ಬೋಧಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ಯಾವತ್ ಕ್ರಿಯಾಸ್ತಾವದಿದಂ ಮನೋ ವೈ ಕರ್ಮಾತ್ಮಕಂ ಯೇನ ಶರೀರಬಂಧಃ ಏವಂ ಮನಃ ಕರ್ಮವಶಂ ಪ್ರಯುಂಕ್ತೆ ಅವಿದ್ಯಾತ್ಮನ್ಯುಪದೀಯಮಾನೆ ಪ್ರೀತಿರ್ನಯಾವನ್ಮಯಿ ವಾಸುದೇವೇ ನ ಮುಚ್ಯತೆ ದೇಹ ಯೋಗೇನ ತಾವತ್. ಇಂದ್ರಿಯ ತೃಪ್ತಿಗಾಗಿ ಜನರು ಉನ್ಮತ್ತರಾಗಿದ್ದಾರೆ. ಯಾತನೆಗಳಿಂದ ತುಂಬಿದ ಈಗಿನ ಶರೀರವು ಹಿಂದೆ ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡಿದ್ದರ ಪರಿಣಾಮ ಎಂದು ಅವರಿಗೆ ತಿಳಿಯದು. ದೇಹವು ತಾತ್ಕಾಲಿಕವಾದರೂ ಅನೇಕ ರೀತಿಗಳಲ್ಲಿ ತೊಂದರೆ ಕೊಡುತ್ತದೆ. ಆದುದರಿಂದ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡುವುದು ಒಳ್ಳೆಯದಲ್ಲ. ಒಬ್ಬ ಮನುಷ್ಯನು ತನ್ನ ನಿಜವಾದ ಸ್ವರೂಪವನ್ನು ಕುರಿತು ಜಿಜ್ಞಾಸೆ ಮಾಡದೆ ಇರುವವರೆಗೂ ಅವನು ಬದುಕಿನಲ್ಲಿ ವಿಫಲನಾದವನು ಎಂದು ಭಾವಿಸಬೇಕು. ನಿಜವಾದ ಸ್ವರೂಪವು ತಿಳಿಯುವವರೆಗೂ ಅವನು ಇಂದ್ರಿಯ ತೃಪ್ತಿಗೋಸ್ಕರ ಫಲಾಪೇಕ್ಷೆಗಾಗಿ ಕರ್ಮವನ್ನು ಮಾಡಬೇಕಾಗುತ್ತದೆ.
ಇಂದ್ರಿಯ ತೃಪ್ತಿಯ ಪ್ರಜ್ಞೆಯಲ್ಲಿ ಮುಳುಗಿರುವವರೆಗೂ ಮನುಷ್ಯನು ದೇಹದಿಂದ ದೇಹಕ್ಕೆ ಸಾಗುತ್ತಿರಬೇಕಾಗುತ್ತದೆ. ಮನಸ್ಸು ಕಾಮ್ಯ ಕರ್ಮ ವಶವಾಗಿದ್ದು ಅಜ್ಞಾನದ ಪ್ರಭಾವಕ್ಕೆ ಒಳಗಾಗಿದ್ದರೂ ಮನುಷ್ಯನು ವಾಸುದೇವನ ಭಕ್ತಿ ಸೇವೆಯಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಮನುಷ್ಯನಿಗೆ ಐಹಿಕ ಅಸ್ತಿತ್ವದ ಬಂಧನದಿಂದ ಮುಕ್ತನಾಗುವ ಅವಕಾಶ ಲಭ್ಯವಾಗುತ್ತದೆ. ಆದುದರಿಂದ ಜ್ಞಾನವು ನಾನು ಈ ಜಡ ಶರೀರವಲ್ಲ, ಆತ್ಮ ಎಂಬ ಅರಿವು ಮುಕ್ತಿಗೆ ಸಾಲದು. ಚೇತನಾತ್ಮನ ನೆಲೆಯಿಂದ ಮನುಷ್ಯನು ಕ್ರಿಯಾಶೀಲನಾಗಬೇಕಾಗುತ್ತದೆ. ಇಲ್ಲವಾದರೆ ಐಹಿಕ ಬಂಧನದಿಂದ ಮುಕ್ತಿ ಇಲ್ಲ. ಕೃಷ್ಣ ಪ್ರಜ್ಞೆಯಿಂದ ಕೂಡಿದ ಕರ್ಮವು ಮಾತ್ರ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮವಲ್ಲ. ಪೂರ್ಣ ಜ್ಞಾನದಿಂದ ಮಾಡಿದ ಕಾರ್ಯಚಟುವಟಿಕೆಗಳು ಮನುಷ್ಯನು ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತವೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಫಲಾಪೇಕ್ಷೆ ಇರುವ ಕೆಲಸಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಬದ್ಧಾತ್ಮನ ಹೃದಯವು ಪರಿಶುದ್ಧವಾಗುವುದಿಲ್ಲ. ಹೃದಯವು ಪರಿಶುದ್ಧವಾಗುವವರೆಗೂ ಮನುಷ್ಯನು ಫಲಾಪೇಕ್ಷೆಯ ನೆಲೆಯಲ್ಲಿಯೇ ಕಾರ್ಯ ಮಾಡಬೇಕಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕರ್ಮವು ತಾನೇ ಕರ್ಮಫಲದಿಂದ ಮನುಷ್ಯನ ಬಿಡುಗಡೆ ಹೊಂದಲು ನೆರವಾಗುತ್ತದೆ. ಇದರಿಂದ ಮನುಷ್ಯನು ಐಹಿಕ ನೆಲೆಗೆ ಇಳಿಯುವ ಅಗತ್ಯವಿರುವುದಿಲ್ಲ. ಕರ್ಮತ್ಯಾಗದಲ್ಲಿ ವ್ಯಕ್ತಿಯು ವಿಫಲನಾಗುವ ಅಪಾಯ ಇದ್ದೇ ಇದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಿಂದ ಕೂಡಿ ಕರ್ಮಾಚರಣೆ ಮಾಡುವುದು ಯಾವಾಗಲೂ ಕರ್ಮತ್ಯಾಗಕ್ಕಿಂತ ಉತ್ತಮವಾದದ್ದು. ಕೃಷ್ಣ ಪ್ರಜ್ಞೆ ಇಲ್ಲದ ತ್ಯಾಗವು ಅಪೂರ್ಣವಾದದ್ದು. ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 1.2.258 ಇದನ್ನು ದೃಢಪಡಿಸಿದ್ದಾರೆ. ಪ್ರಾಪಂಚಿಕತೆಯ ಬುದ್ಧ್ಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗುಕತ್ಯತೆ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಸ್ತುಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಭಗವಂತನಿಗೆ ಸೇರಿದ್ದು. ಯಾರು ಯಾವ ವಸ್ತುವಿನ ಮೇಲೂ ತಮ್ಮ ಒಡೆತನವನ್ನು ಸಾಧಿಸಬಾರದು ಎನ್ನುವ ಅರಿವಿನಿಂದ ಮಾಡಿದ ತ್ಯಾಗವು ಸಂಪೂರ್ಣವಾದದ್ದು. ವಾಸ್ತವವಾಗಿ ಯಾವುದು ಯಾರಿಗೂ ಸೇರಿದ್ದಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗಿರುವಾಗ ತ್ಯಾಗದ ಪ್ರಶ್ನೆ ಎಲ್ಲಿ ಬಂತು? ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎನ್ನುವ ಅರಿವಿರುವ ವ್ಯಕ್ತಿಯು ಸದಾ ತ್ಯಾಗದಲ್ಲಿಯೇ ನೆಲೆಸಿರುತ್ತಾನೆ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದಾದ್ದರಿಂದ ಎಲ್ಲವನ್ನು ಕೃಷ್ಣನ ಸೇವೆಗೆ ಬಳಸಬೇಕು. ಮಾಯಾವಾದಿ ಪಂಥದ ಸನ್ಯಾಸಿಯು ಕೃತಕವಾಗಿ ಎಷ್ಟೇ ತ್ಯಾಗ ಮಾಡಿದರೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಪರಿಪೂರ್ಣ ಕರ್ಮವು ಅದಕ್ಕಿಂತ ಬಹು ಶ್ರೇಷ್ಠವಾದದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಕರ್ಮದ ಫಲದಲ್ಲಿ ವ್ಯಕ್ತಿಗೆ ಇರುವಂತಹ ಆಸಕ್ತಿ ಅವನನ್ನು ಬಂಧಿಸುತ್ತದೆ ಅಂತ ಹೇಳ್ತಾರೆ. ಸೊ ಕರ್ಮದ ಫಲದ ಆಸಕ್ತಿಯನ್ನು ಬಿಡಬೇಕು, ಆಗ ವ್ಯಕ್ತಿ ಬಿಡುಗಡೆ ಹೊಂತಾನೆ. ಕೃಷ್ಣ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಕರ್ಮವನ್ನು ತ್ಯಾಗ ಮಾಡ್ಬೇಕಾಗಿಲ್ಲ, ಕರ್ಮ ಫಲ ಬಂಧಿಸೋದು. ಹಾಗಾಗಿ ಕರ್ಮವನ್ನು ಬಿಡೋದು ಬೇಡ ಅಂತ ಹೇಳಿ, ಕರ್ಮವನ್ನು ಬಿಡುವುದಕ್ಕಿಂತ ಕರ್ಮದ ಫಲವನ್ನು ಬಿಡುವುದು ಉತ್ತಮ. ಹಾಗಾದ್ರೆ ಕರ್ಮದ ಫಲವನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಗವಂತನಿಗೆ ಅರ್ಪಿಸ್ಬೇಕು, ಅದನ್ನು ವ್ಯರ್ಥವಾಗಿ ಕಳೆಬಾರದು. ಈಗ ಮಾಯಾವಾದಿಗಳು ಅವ್ರು ಏನ್ ಮಾಡ್ತಾರೆ, ಸರಿ ನನಗೆ ಇದು ಯಾವುದು ಬೇಡ, ಅದು ಯಾವುದನ್ನು ನಾನು ಉಪಯೋಗಿಸೋದಿಲ್ಲ, ಮೊಬೈಲ್ ಲ್ಯಾಪ್ಟಾಪ್ಗೆ ಯಾವುದು ಕೂಡ ಉಪಯೋಗಿಸಿಲ್ಲ, ಇದು ಕೆಟ್ಟದ್ದು ಅಂತ ಹೇಳ್ತಾರೆ. ಆದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧೆ, ಭಗವಂತನ ಸೇವೆಗಾಗಿ ಅದನ್ನು ಉಪಯೋಗಿಸ್ಬೇಕು. ಅದರಲ್ಲಿ ಕೆಟ್ಟದಿರುತ್ತೆ, ಆದ್ರೆ ನಾವು ಏನ್ ಮಾಡ್ಬೇಕು, ಕ್ಲಾಸ್ ಕೇಳೋದಕ್ಕೆ, ಕ್ಲಾಸ್ ಮಾಡೋದಕ್ಕೆ, ಇದಕ್ಕೆ ಉಪಯೋಗಿಸ್ಬೇಕು. ಎಲ್ಲವನ್ನು ಕೂಡ ಭಗವಂತನ ಸೇವೆಗೆ ಉಪಯೋಗಿಸುವಂಥದ್ದು. ಈಗ ನಾವು ತ್ಯಾಗ ಮಾಡೋದಕ್ಕೆ ಈ ಎಲ್ಲಾ ಭೌತಿಕ ವಸ್ತುಗಳು ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತ ಮಾಗೃದ ಸಿದ್ಧನಂ ಅಂತೇಳಿ ತಿಳಿದ್ರೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು ಅಂತ ಹೇಳಿದ್ಮೇಲೆ ಅದ್ರ ತ್ಯಾಗ ಮಾಡುವ ಪ್ರಶ್ನೆ ಏನ್ ಬಂತು? ಅದನ್ನ ನಾವಿಲ್ಲಿ ಸರಿಯಾಗಿ ತಿಳಿದುಕೊಳ್ಬೇಕು. ಅದಕ್ಕೆ ಹಾಗೆ ನಾವು ತ್ಯಾಗ ಮಾಡ್ಲಿಕ್ಕೆ ಹೋದ್ರೆ ಅದನ್ನ ಫಾಲ್ಗು ವೈರಾಗ್ಯ ಅಂತ ಹೇಳ್ತಾರೆ. ಹೇಗೆ ಆ ಮೇಲ್ನೋಟಕ್ಕೆ ಅವರು ತ್ಯಾಗ ಮಾಡಿದ ಹಾಗೆ ಮಾಡುವಂಥದ್ದು, ನಂತರ ಇಂದ್ರಿಯ ತೃಪ್ತಿಗಾಗಿ ಉಪಯೋಗಿಸುವಂಥದ್ದು, ಇದನ್ನು ಫಾಲ್ಗು ವೈರಾಗ್ಯ ಅಂತ ಹೇಳುವಂಥದ್ದು. ಆದ್ರೆ ಯುಕ್ತ ವೈರಾಗ್ಯ ಅಂತ ಹೇಳಿದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲವನ್ನು ಭಗವಂತನ ಸೇವೆಗಾಗಿ ಉಪಯೋಗಿಸುವಂಥದ್ದು. ಇಲ್ಲಿ ವೈರಾಗ್ಯ ಅಂತ ಹೇಳಿದ್ರೆ ಏನು, ನಿಜವಾದಂತ ವೈರಾಗ್ಯ ಅಂತ ಹೇಳಿದ್ರೆ ಏನ್ ಹೇಳ್ತಾ ಇದಾರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಅಂತ ಹೇಳಿದ್ರೆ, ತನ್ನಲ್ಲಿರುವಂತಹ ಸಂಪತ್ತನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸುವಂಥದ್ದು, ಅದಕ್ಕೆ ನಿಜವಾದ ವೈರಾಗ್ಯ ಅಂತ ಹೇಳುವಂಥದ್ದು.
ಮುನಿರಾಜ್ ಪ್ರಭುಜಿ. ಹರೇ ಕೃಷ್ಣ. ಫಾಸ್ಟ್ ಆಗಿ ಅನ್ಮ್ಯೂಟ್ ಮಾಡ್ಬೇಕು, ಇಷ್ಟು ಟೈಮ್. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ. ಓದಿ. ಜ್ಞಾನ ಅಥವಾ ಒಬ್ಬನು ಈ ಭೌತಿಕ ದೇಹವಲ್ಲ, ಆದರೆ ಒಂದು ಆತ್ಮ ಎಂಬ ಜ್ಞಾನ ಮಾತ್ರವೇ ಐಹಿಕ ಬಂಧನದ ವಿಮೋಚನೆಗೆ ಸಾಕಾಗುವುದಿಲ್ಲ. ಒಬ್ಬರು ಆತ್ಮದ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಪೂರ್ಣ ಪ್ರಜ್ಞೆಯಲ್ಲಿ ನಡೆಸುವ ಚಟುವಟಿಕೆಗಳು ವಾಸ್ತವಿಕ ಜ್ಞಾನದಲ್ಲಿ ಒಬ್ಬನ ಪ್ರಗತಿಯನ್ನು ಬಲಪಡಿಸುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ನಾನು ಈ ಶರೀರ ಅಲ್ಲ, ನಾನು ಆತ್ಮ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗ್ತದಾ? ಖಂಡಿತ ಸಾಕಾಗೋದಿಲ್ಲ. ಸೊ ಇಲ್ಲಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಬೇಕು. ಹೇಗೆ ಇಲ್ಲಿ ಉದಾಹರಣೆಯಾಗಿ ನಾವು ನೋಡ್ಬೋದು, ಈಗ ನಾನು ಡಾಕ್ಟರ್ ಅಂತ ಹೇಳ್ಕೊಂಡಿದ್ರೆ ನಾನು ಔಷಧ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾದಂತದ ರೀತಿಯಲ್ಲ. ಸೊ ಅವರ ಬಳಿಗೆ ಬರೋರಿಗೆ ಡಾಕ್ಟರ್ ಅಂತ ಹೇಳಿದ್ರೆ ಅವ್ರ ಔಷಧ ಕೊಡ್ಲೇಬೇಕು. ಅದೇ ರೀತಿ ಇಲ್ಲಿ ಹೇಳುವಂಥದ್ದು ಜೀವಾತ್ಮ ಅಂತ ಹೇಳಿದ್ರೆ ಯಾರು ಅರ್ಥ ಮಾಡಿಕೊಳ್ತಾರೆ ಅವರು ಆತ್ಮದ ನೆಲೆಯಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ. ಹಾಗಿದ್ರೆ ಮಾತ್ರ ಅವ್ರು ನಿಜವಾದ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇದ್ದಾನೆ ಅಂತೇಳಿ ತಿಳಿಬಹುದು. ಪೂರ್ಣ ಪ್ರಜ್ಞೆಯಲ್ಲಿ ನಡೆಸುವ ಚಟುವಟಿಕೆಗಳು ವಾಸ್ತವಿಕ ಜ್ಞಾನದಲ್ಲಿ ಒಬ್ಬನ ಪ್ರಗತಿಯನ್ನು ತೋರಿಸ್ತದೆ. ಹೇಳಿದ್ರೆ ಯಾರು ಈ ಶರೀರವಲ್ಲ ಆತ್ಮ ಅಂತ ಹೇಳಿ ಜೀವಾತ್ಮ ಅಂತ ಹೇಳಿ ತಿಳಿದ್ರೆ ಸಾಲದು, ಏನ್ ಮಾಡ್ಬೇಕು, ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ. ಇದಕ್ಕೆ ಉದಾಹರಣೆಯಾಗಿ ಒಂದು ಗಿಳಿಯ ಬಗ್ಗೆ ಉದಾಹರಣೆ ಕೊಡಲಾಗ್ತದೆ. ಗಿಳಿಗೆ ಏನ್ ಮಾಡ್ತಾರೆ, ಈ ಹರೇ ಕೃಷ್ಣ ಹೇಳು ಅಂತ ಹೇಳಿಕೊಟ್ಟಿರ್ತಾರೆ. ಆದ್ರೆ ಅದು ಹೇಳ್ತಾ ಇರುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ ಕೇಳುವಾಗ. ಆದ್ರೆ ಏನಾಗುತ್ತೆ, ಒಬ್ಬ ಬಂದು ಅದರ ಕುತ್ತಿಗೆಯನ್ನ ಹಿಡ್ಕೊಳ್ತಾನೆ. ಆಗ ಅದು ಹರೇ ಕೃಷ್ಣ ಅಂತ ಹೇಳೋದಿಲ್ಲ, ಅದು ಅದರದೇ ಆದ ಒಂದು ಸೌಂಡ್ ಮಾಡುತ್ತೆ. ಹಾಗೆ ಆಗ್ಬಾರ್ದು ಅಂತೇಳಿ. ಅಂದ್ರೆ ಗಿಳಿಯ ರೀತಿಯಲ್ಲಿ ನಾವು ಈ ಒಂದು ಸಾಧನೆ ಮಾಡುವಂಥದ್ದಲ್ಲ. ಅಂದ್ರೆ ಈಗ ಜಪ ಏನ್ ಮಾಡ್ತೇವೆ, ಇದನ್ನು ನಾವು ಯಾವಾಗ್ಲೂ ಕೂಡ ಭಗವಂತನ ನಾಮಸ್ಮರಣೆ ನಮಗೆ ಬರ್ತಾ ಇರ್ಬೇಕು. ಆ ರೀತಿಯಾಗಿ ಮಾಡ್ಬೇಕು, ನಾವು ಭಕ್ತಿಯನ್ನು ಮಾಡ್ಬೇಕು. ಹೇಗೆ ಈಗ ನಾವು ತಿಳಿದ್ವಿ, ಜ್ಞಾನದಿಂದ ವ್ಯಕ್ತಿಗೆ ವೈರಾಗ್ಯ ಬರ್ತದೆ. ಸೊ ವೈರಾಗ್ಯವನ್ನು ಇಟ್ಟುಕೊಂಡಿದ್ರೆ ಸಾಲದು, ಅದು ಏನಾಗುತ್ತೆ, ಫಲ್ಗು ವೈರಾಗ್ಯ ಅಂತ ಆಗ್ತದೆ. ಅದು ಭಗವಂತನ ಸೇವೆಗಾಗಿ ಉಪಯೋಗಿಸ್ಬೇಕು ಅಂತೇಳಿ ಅರ್ಥೈಸ್ಕೊಳ್ಬೋದು ನಾವು. ಹಾಗೆ ಅದು ನಾವು ಯುಕ್ತ ವೈರಾಗ್ಯ ಮಾಡಬೇಕು ಅಂತ ಹೇಳಿ. ಇದಕ್ಕೆ ಮುಂದುವರಿಕೆಯಾಗಿ ರಾಜು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಾಸ್ತವ ಫಲ್ಗು ಮತ್ತು ಯುಕ್ತ ವೈರಾಗ್ಯ ವಾಸ್ತವವಾಗಿ ಯಾವುದು ಯಾರಿಗೂ ಸೇರಿದ್ದಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗಿರುವಾಗ ತ್ಯಾಗದ ಪ್ರಶ್ನೆ ಎಲ್ಲಿ ಬಂತು? ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎನ್ನುವ ಅರಿವಿರುವ ವ್ಯಕ್ತಿಯು ಸದಾ ತ್ಯಾಗದಲ್ಲಿಯೇ ನೆಲೆಸಿರುತ್ತಾನೆ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದಾಗಿದ್ದರಿಂದ ಎಲ್ಲವನ್ನು ಕೃಷ್ಣನ ಸೇವೆಗೆ ಬಳಸಬೇಕು. ಮಾಯಾವಾದಿ ಪಂಥದ ಸನ್ಯಾಸಿಯು ಕೃತಕವಾಗಿ ಎಷ್ಟೇ ತ್ಯಾಗ ಮಾಡಿದರೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಪರಿಪೂರ್ಣ ಕರ್ಮವು ಅದಕ್ಕಿಂತ ಬಹು ಶ್ರೇಷ್ಠವಾದುದು. 5.2 ಪ್ರೊಫೆಟ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಇಲ್ಲಿ ನಾವು ತ್ಯಾಗ ಮಾಡೋದು ಅಂತ ಹೇಳಿದ್ರೆ ಎಲ್ಲವೂ ಭಗವಂತನಿಗೆ ಸೇರಿದ್ಮೇಲೆ ಅದರ ತ್ಯಾಗ ಮಾಡುವ ಪ್ರಶ್ನೆಯೇ ಬರೋದಿಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವೀಗ ಏನನ್ನ ತ್ಯಾಗ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಒಂದು ಇಂದ್ರಿಯ ಭೋಗವನ್ನು ತ್ಯಾಗ ಮಾಡ್ಬೇಕು. ಅದನ್ನು ನಾವಿಲ್ಲಿ ತಿಳಿಯುವಂಥದ್ದು. ಇಲ್ಲಿ ಬೇರೆ ಏನನ್ನು ಕೂಡ ತ್ಯಾಗ ಮಾಡುವ ಅಗತ್ಯ ಇಲ್ಲ. ಇಲ್ಲಿ ಉದಾಹರಣೆಯಾಗಿ ನಾವು ನೋಡ್ಬೋದು, ಈಗ ಮಕ್ಕಳಿಗೆ ತಂದೆ ಒಂದು
ಏನೋ ಒಂದು ಸ್ವೀಟ್ ಅನ್ನು ತಂದು ಕೊಡ್ತಾನೆ ಅನ್ಕೊಳ್ಳಿ, ತಂದು ಕೊಡ್ತಾರೆ. ಆಗ ಆ ಮಗು ಪ್ರೀತಿಯಿಂದ ತಂದೆಗೆ ಕೊಡ್ತಾರೆ. ಸೊ ಅಲ್ಲಿ ತಂದೆ ಅವರೇ ಸ್ವೀಟ್ ತಂದಿದ್ದು, ಸೊ ಅವರಿಗೆ ಅದು ಬೇಕೇ ಬೇಕು ಅಂತ ಏನಿಲ್ಲ. ಆದ್ರೆ ಆ ಮಗು ಪ್ರೀತಿಯಿಂದ ಕೊಡುವಾಗ ಏನಾಗುತ್ತೆ, ಅದನ್ನ ಅವರು ಅವ್ರಿಗೆ ಖುಷಿ ಆಗುತ್ತೆ ಅವಾಗ, ಮಗುವಿಗೆ ಎಷ್ಟು ಪ್ರೀತಿ ಇದೆ ಅಂತೇಳಿ. ಹಾಗೆ ಇಲ್ಲಿ ಹೇಳುವಂಥದ್ದು ಏನಂದ್ರೆ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು. ಸೊ ಅದ್ಯಾವುದು ಕೂಡ ನಮ್ಮದಲ್ಲ. ಹೇಗೆ ಈಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಈಗ ಅರ್ಪಣೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ನದಿ ಇದಕ್ಕೆ ತರ್ಪಣ ಕೊಡ್ಲಿಕ್ಕೆ ಹೋಗುವಂಥದ್ದು ಅಂದ್ರೆ ಹೇಳಿದ್ರೆ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂತೇಳಿ, ಅಂದ್ರೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿರುವಂಥದ್ದು. ಸೊ ಭಗವಂತನಿಗೆ ಕೊಡುವುದರಿಂದ ಏನಾಗುತ್ತೆ, ಭಗವಂತನಿಗೆ ಅದರಿಂದ ಯಾವುದೇ ಲಾಭ ಇಲ್ಲ ಅಥವಾ ಕೊಡ್ಲಿಲ್ಲ ಅಂತೇಳಿ ಯಾವುದೇ ನಷ್ಟ ಇಲ್ಲ. ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಒಳಿತ ಆಗ್ಬೇಕು. ಸೊ ಇದು ಈ ಒಂದು ಭಕ್ತಿ ಸೇವೆಯಿಂದ ನಮಗೆ ಒಳಿತ ಆಗ್ತದೆ. ಹಾಗಾಗಿ ಭಗವಂತನಿಗೆ ಸಂತೋಷ ಆಗ್ತದೆ ಅದರಿಂದ. ಹಾಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ವೈರಾಗ್ಯವನ್ನು ಹೊಂದೋದಕ್ಕಿಂತ ಈ ರೀತಿಯಾಗಿ ಭಗವಂತನ ಸೇವೆ ಮಾಡೋದು ಅದು ಬಹಳ ಮುಖ್ಯ ಅಂತೇಳಿ ಶ್ರೀಲ ಪ್ರಭುಪಾದರು ಇಲ್ಲಿ ತಿಳಿಸ್ತಾರೆ. ಓದೋರು ಹ್ಯಾಂಡ್ ರೈಸ್ ಮಾಡ್ಬೋದು. ಹರೇ ಕೃಷ್ಣ. ಮತ್ತು ಕೃಷ್ಣ ಪ್ರಜ್ಞೆಯ ಕರ್ಮವೆಲ್ಲ ಪರಿಪೂರ್ಣ ಮಟ್ಟದ್ದು. ಈ ಕೆಲಸವನ್ನೆಲ್ಲ ಆಧ್ಯಾತ್ಮಿಕವಾದದ್ದು. ಇದಕ್ಕೆ ಐಹಿಕ ಫಲವಿಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆಯು ಸಂಪೂರ್ಣ ಶಾಂತಿಯನ್ನು ತರುತ್ತದೆ. ಆದರೆ ಇಂದ್ರಿಯ ತೃಪ್ತಿಗಾಗಿಯೇ ಲಾಭದ ಲೆಕ್ಕಾಚಾರದಲ್ಲಿ ಸಿಕ್ಕಿಕೊಂಡಿರುವವನಿಗೆ ಈ ಶಾಂತಿ ದೊರಕುವುದಿಲ್ಲ. ಇದೇ ಕೃಷ್ಣ ಪ್ರಜ್ಞೆಯ ಗುಟ್ಟು. ಕೃಷ್ಣನನ್ನು ಬಿಟ್ಟು ಅಸ್ತಿತ್ವವಿಲ್ಲ ಎನ್ನುವ ಅರಿವೇ ಶಾಂತಿ ಮತ್ತು ನಿರ್ಭಯಗಳ ನೆಲೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಶಾಂತಿಯನ್ನು ಹೇಗೆ ಪಡಿಬಹುದು ಅಂತ ಹೇಳಿದ್ರೆ, ಈಗ ಒಬ್ಬ ಯೋಧ ಅವನ ದೇಶಕ್ಕಾಗಿ ಯುದ್ಧ ಮಾಡ್ತಾನೆ. ಅದರಲ್ಲಿ ಅವನು ಗೆದ್ರೆ ಅದು ದೇಶಕ್ಕೆ, ಸೋತ್ರೆ ಕೂಡ ದೇಶಕ್ಕೆ. ಸೊ ಇದರಲ್ಲಿ ಅವನ ಸ್ವಂತ ಸ್ವಾರ್ಥ ಯಾವುದೂ ಇರೋದಿಲ್ಲ. ಹಾಗೆ ಇಲ್ಲಿ ಭಕ್ತಿ ಕಾರ್ಯವನ್ನು ಮಾಡುವಂತ ವ್ಯಕ್ತಿ ಹೇಳಿದ್ರೆ ತನ್ನ ಎಲ್ಲಾ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸೋದ್ರಿಂದ ಅದರಲ್ಲಿ ಅವನಿಗೆ ಏನಾಗುತ್ತೆ, ಯಾವುದೇ ಲಾಭ ನಷ್ಟದ ಚಿಂತೆ ಇರೋದಿಲ್ಲ. ಸೊ ಅವನು ಶಾಂತಿಯಿಂದ ಇರ್ತಾನೆ, ಸಮಾಧಾನದಿಂದ ಇರ್ತಾನೆ. ಇದು ಕೃಷ್ಣ ಪ್ರಜ್ಞೆಯ ಒಂದು ರಹಸ್ಯ ಅಂತ ಹೇಳಲಾಗ್ತದೆ. ಸೊ ಕರ್ಮ ಫಲವನ್ನು ಭಗವಂತನಿಗೆ ಅರ್ಪಿಸೋದು ಇದು ಮುಖ್ಯ. ಅದಕ್ಕೆ ಜ್ಞಾನದ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಎಲ್ಲವನ್ನು ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯ ಅಂತೇಳಿ. ಇದು ಭಗವಂತ ಹೇಳಿದ ರೀತಿಯಲ್ಲಿ ಭಕ್ತಿಯನ್ನು ಮಾಡುವಂಥದ್ದು. ನಮ್ಮ ಒಂದು ಮನಸ್ಸಿಗೆ ಹೇಗೆ ಆಗ್ತದೆ ಆ ರೀತಿಯಲ್ಲಿ ಭಕ್ತಿ ಮಾಡಿದ್ರೆ ಪ್ರಯೋಜನ ಇಲ್ಲ. ನಮ್ಗೆ ಶ್ರೀಲ ಪ್ರಭುಪಾದರು ಮಾರ್ಗದರ್ಶನ ನೀಡಿದ್ದಾರೆ, ಹೇಗೆ ನಾವು ಭಕ್ತಿ ಸೇವೆಯನ್ನು ಮಾಡುವಂಥದ್ದು ಹೇಳಿ. ಗುರುವಿನ ಮೂಲಕ ನಾವು ಭಗವಂತನ ಸೇವೆಯನ್ನು ಮಾಡಬೇಕು, ಭಕ್ತಿ ಸೇವೆಯನ್ನು ಮಾಡಬೇಕು. ಭಗವಂತ ಇಲ್ಲಿ ಹೇಳುವಂಥದ್ದು ಏನಂತೇಳಿ ಅಂದ್ರೆ, ಈಗ ನಾವು ತಿಳಿಬೇಕಾಗಿರೋಂತ ಏನಂತ ಹೇಳಿದ್ರೆ, ಭಗವಂತನಿಗೆ ಏನು ಇಷ್ಟ ಆಗ್ತದೆ ಆ ರೀತಿಯಾಗಿ ನಾವು ಮಾಡುವಂಥದ್ದು, ನಮ್ಮ ಇಷ್ಟದಂತೆ ನಡೆದುಕೊಳ್ಳುವಂಥದ್ದಲ್ಲ. ಈಗ ಇದಕ್ಕೆ ಹೇಳುವಂಥದ್ದು ಏನಂದ್ರೆ ಅಹೇತುಕಿ ಅಪ್ರತಿಹತ ಅಂತ ಹೇಳಿದ್ರೆ, ಈಗ ಭಗವಂತನಿಗೆ ಒಂದು ಇಚ್ಛೆ ಇರ್ತದೆ, ನಮಗೆ ಇಷ್ಟ ಇರೋದಿಲ್ಲ, ಆದ್ರೂ ಕೂಡ ನಾವು ಮಾಡ್ಬೇಕಂತೆ. ನಮಗೆ ಇಚ್ಛೆ ಇರ್ತದೆ, ಭಗವಂತನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡಬಾರ್ದು ಅಂತೇಳಿ. ಈ ರೀತಿಯಾಗಿ ಇದನ್ನ ನಾವು ಅರ್ಥೈಸ್ಕೊಳ್ಬೇಕು. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಶ್ರೀಲ ಪ್ರಭುಪಾದರು ನಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸುಲಭದ ಒಂದು ದಾರಿಯನ್ನು ಕೊಟ್ಟಿದ್ದಾರೆ. ಹೇಳಿದ್ರೆ ಈ ಒಂದು ಸಂಕೀರ್ತನ ಯಜ್ಞವನ್ನು ಮಾಡಿ, ಯಾಕಂತ ಹೇಳಿದ್ರೆ ಕಲಿಯುಗದಲ್ಲಿ ಜನರು ಎಲ್ಲರೂ ಮಂದಮತಿಗಳು. ಹಾಗಾಗಿ ಒಂದು ಭಕ್ತಿ ಸೇವೆಯನ್ನು ಮಾಡಿ ಸುಲಭದ ರೀತಿಯಲ್ಲಿ ಭಗವಂತನ ಧಾಮಕ್ಕೆ ಹೋಗ್ಬೋದು ಅಂತೇಳಿ ನಮ್ಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇಲ್ಲಿ ಪ್ರತಿದಿನವೂ ಕೂಡ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 4 ನಿಯಂತ್ರಕ ತತ್ವಗಳನ್ನು ಪಾಲಿಸುವಂಥದ್ದು, ಭಕ್ತರ ಸಂಘದಲ್ಲಿ ಇರುವಂಥದ್ದು. ಈ ರೀತಿಯಾಗಿ ಮಾಡ್ತಾ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗ್ತದೆ.
ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೇಂದ್ರಿಗೆ ಜೈ. ನಮ್ಮಾಚಾರ್ಯ ಶ್ರೀನಿವಾಸ ಠಾಕೂರ್ಗೆ ಜೈ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಜೈ. ಇವತ್ತಿನ ತರಗತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಅಡ್ರೆಸ್ ಮಾಡಿ ಕೇಳ್ಬೋದು.